அழிச்சு. கங்கை நதி போல் புண்ணிய நதியாம் பம்பையில் நீராடி சங்கரன் மகனை கும்பிடுவார், சஞ்சலமின்றி ஏறிடுவார். நீரிமலை ஏற்றம் சிவபாலனும் ஏற்றிடுவார், காலமெல்லாம் நமக்கே அருட்காவலனாயிருப்பார். ஏகபலம்தா ஏகபலம்தா என்றால் அவர்தம் ஏகத்தை தந்திடுவார். பாதபலம் தாய் என்றால் அவர்தம் பாதத்தை தந்திடுவார். நல்ல பாதையை காட்டிடுவார். சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே. Helps beat sensitivity fast. Sensodyne Rapid Relief. சபரி பீடமே வந்திடுவார், சபரி அன்னையை பணிந்திடுவார். சரங்குத்தியாலில் கன்னிமார்களும் சரத்தினை போட்டு வணங்கிடுவார். சபரிமலை தனை நெருங்கிடுவார். 18 படி மீது ஏறிடுவார். கதி என்று அவனை சரணடைவார். அதிமுகம் கண்டே மயங்கிடுவார். ஐயனை துதிக்கையிலே தன்னையே மறந்திடுவார். பள்ளிக்கட்டு சபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ சுவாமி சரணம் ஐயப்ப சரணம். பள்ளிக்கட்டு சபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே. சரணம் சரணம் ஐயப்பா சுவாமி சரணம் ஐயப்பா 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 சரணம் சரணம் ஐயப்பா சுவாமி சரணம் ஐயப்பா. கன்னிமூல கணபதி பகவானே சரணம். கந்தனே சிங்காரவேலனே சரணம். அன்னை மாளிகைபுரத்தம்ம தேவியே சரணம். ஹரிகரசுதன் ஐயனையப்ப சுவாமியே சரணமையப்பா. மாமலை சபரியிலே மணி ஐயனையப்ப சுவாமியே மாமலை
これ入れた入れた。
ದಯವಿಟ್ಟು ಗುರುಸ್ವಾಮಿ ಅವರು, ಉದಯ ಗುರುಸ್ವಾಮಿ ಅವರು ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಒಂದು ಗೌರವಾರ್ಪಣೆ ಕೊಡದೆ ಇದಕ್ಕೊಂದು ಅಯ್ಯಪ್ಪ ಕ್ಷೇತ್ರಕ್ಕೆ ಸ್ಥಳದವನ್ನು ಮಾಡಿದಂಥ ದಾನಿಗಳಿಗೆ ದಯವಿಟ್ಟು ಎಲ್ಲ ಭಗವದ್ಭಕ್ತರು ಕೂಡ ಅಯ್ಯಪ್ಪ ಕ್ಷೇತ್ರದ ಒಳಗಡೆ ಇರುವ ಎಲ್ಲ ಭಗವದ್ಭಕ್ತರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕೆನಿಸಿಕೊಳ್ಳುತ್ತದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪರಮ ಪೂಜ್ಯ ಕರ್ಮಯೋಗಿ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಇವರಿಂದ ಆಶೀರ್ವಚನದ ಕಾರ್ಯಕ್ರಮ ನಡೆಯಲಿದೆ. ಕ್ಷೇತ್ರದ ಅಧ್ಯಕ್ಷರಾದ ಪದ್ಮನಾಭ ಕಡಪರ ಅವರು ಕೂಡ ಉಪಸ್ಥಿತರಿರಬೇಕು. ಅದೇ ರೀತಿಯಲ್ಲಿ ಕ್ಷೇತ್ರದ ಗುರುಸ್ವಾಮಿ ಅವರು ಕೂಡ ಉಪಸ್ಥಿತಿ ಇರಬೇಕು. ಈ ಒಂದು ಆಶೀರ್ವಚನದಲ್ಲಿ ಪರಮ ಪೂಜ್ಯ ಶ್ರೀ ಮಾನ್ಯ ಸ್ವಾಮೀಜಿಯವರನ್ನು ಅಧ್ಯಕ್ಷರು ಗುರುಸ್ವಾಮಿ ಅವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಸ್ವಲ್ಪ ಎದುರು ಬಂದು ಆಸೀನರಾಗಿ, ದಯವಿಟ್ಟು ಹಿಂದೆ ಕೂತ್ಕೊಳ್ಬೇಡಿ. ಎಲ್ಲರೂ ಸ್ವಾಮೀಜಿಯವರು ಬಹಳಷ್ಟು ಕಾರ್ಯಕ್ರಮದ ಒತ್ತಡದಲ್ಲಿದ್ದರೂ ಕೂಡ ನಮ್ಮೊಂದು ಪ್ರೀತಿಯ ಕರೆಗೆ ಹೋಗೊಟ್ಟು ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ. ದಯವಿಟ್ಟು ಬಂದಂಥ ಎಲ್ಲ ಭಗವದ್ಭಕ್ತರು ಕೂಡ ವೇದಿಕೆಗೆ ಆದಷ್ಟು ಮುಂದೆ ಬಂದು ಕೂತ್ಕೊಳ್ಳಿ. ಸ್ವಾಮೀಜಿಯವರಿಂದ ಆಶೀರ್ವಚನ ಕಾರ್ಯಕ್ರಮ ನಡೆಯಲಿದೆ. ದಯವಿಟ್ಟು ಆಶೀರ್ವಚನ ಆದ ನಂತರ ಬಂದಂಥ ಎಲ್ಲ ಭಗವದ್ಭಕ್ತರು ಕೂಡ ಬ್ರಹ್ಮಕಲಶೋತ್ಸವದ ಮಹಾ ಅನ್ನ ಸಂತರ್ಪಣೆ, ಅನ್ನ ಪ್ರಸಾದ ವಿತರಣೆ ನಡೆಯಲಿದೆ. ದಯವಿಟ್ಟು ಯಾರು ಕೂಡ ಅನ್ನಛತ್ರಕ್ಕೆ ಹೋಗಬೇಡಿ, ಅಲ್ಲಿ ವ್ಯವಸ್ಥೆ ಆಗಲಿಲ್ಲ. ದಯವಿಟ್ಟು ನೀವೆಲ್ಲರೂ ಕೂಡ ಸಭಾಂಗಣಕ್ಕೆ ಬನ್ನಿ, ಸ್ವಾಮೀಜಿಯವರ ಆಶೀರ್ವಚನವನ್ನು ನೀವು ಆಲಿಸಿ. ದಯವಿಟ್ಟು ನಮ್ಮ ಐಮಾವತಿ ಪೆಲಪಾಡಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಈ ಒಂದು ಅಯ್ಯಪ್ಪ ಕ್ಷೇತ್ರಕ್ಕೆ ಸ್ಥಳದಾನವನ್ನು ನೀಡಿದಂಥ ಇಂಥೊಂದು ಧರ್ಮ ಕಾರ್ಯ ನಡಿಬೇಕಾದರೆ, ದೊಡ್ಡ ಒಂದು ಧರ್ಮದ ಆಧ್ಯಾತ್ಮಿಕ ಕೇಂದ್ರ ಆಗಿ ನಡಿಬೇಕಾದರೆ ಅದಕ್ಕೆ ಮೂಲ ಕಾರಣಕರ್ತರಾದಂಥ ನಮ್ಮ ತಾಯಿಯ ಸ್ಥಾನದಲ್ಲಿರುವಂಥ ಐಮಾವತಿ ಅವರು ಬಂದು ವೇದಿಕೆಯಲ್ಲಿ ನಮ್ಮ ಪರಮ ಪೂಜ್ಯ ಕೋಡಿ ವೈದ್ಯರ್ ಇವರ ಧರ್ಮಪತ್ನಿ ಅವರು ಬಂದು ದಯವಿಟ್ಟು ಅವರ ಪುತ್ರಿ, ಈ ಸಂದರ್ಭದಲ್ಲಿ ನಾವು ಅವರನ್ನು ನೆನಪಿಸಿಕೊಳ್ಳುವುದು, ಒಂದು 50 ವರ್ಷಗಳಲ್ಲಿ ಈ ಒಂದು ಹೊಸಂಗಡಿ ಪರಿಸರದಲ್ಲಿ ಸಾವಿರಾರು ಅಯ್ಯಪ್ಪ ಭಕ್ತರು ಒಂದು ಅಯ್ಯಪ್ಪನ ದರ್ಶನ ಮಾಡಬೇಕಾದ್ರೆ ಈ ಒಂದು ಅಯ್ಯಪ್ಪ ಮಂದಿರವೇ ಕಾರಣವಾಗಿರುತ್ತದೆ. ಇವತ್ತಿನೊಂದು ಪುನರ್ಪ್ರತಿಷ್ಠಿತ ಬ್ರಹ್ಮಕಲಶೋತ್ಸವದಲ್ಲಿ ಅವರನ್ನು ಗೌರವಿಸುವ ಕಾರ್ಯಕ್ರಮ ಕೂಡ ಇದೆ. ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಬಂದು ಕೂತ್ಕೊಳ್ಳಿ. ಭಾಳಷ್ಟು ಆಸನಗಳು ಇಲ್ಲಿ ಖಾಲಿ ಇದೆ, ಯಾರು ಹಿಂದುಗಡೆ ಕೂತ್ಕೊಳ್ಬೇಡಿ, ಎಲ್ಲ ಒಂದು ಎದುರು ಬಂದು ಕೂತ್ಕೊಳ್ಳಿ ಅಮ್ಮ. ಸ್ವಾಮೀಜಿಯವರು ವೇದಿಕೆಯಲ್ಲಿರುವಾಗ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ದೇವರಾಜ್ MS ಅವರು ವೇದಿಕೆ ಬಳಿ ಬರಬೇಕೆಂದುಕೊಳ್ಳುತ್ತಿದ್ದೇವೆ. ನಮ್ಮ ದೇವರಾಜ್ MS ದಯವಿಟ್ಟು ಬೇಗನೆ ಬನ್ನಿ.
ನಿಮ್ಮಿಂದ ಸ್ವಲ್ಪ ಕೆಲಸ ಕಾರ್ಯಗಳು ನಡೆಯಲಿದೆ ಇಲ್ಲಿ. ನಮ್ಮ ದೇವರಾಜ್ ಬೇಗ ಬನ್ನಿ. ಆತ್ಮೀಯ ಭಗವದ್ಭಕ್ತರೇ, ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಇದರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ಕಳೆದ 20ನೇ ತಾರೀಕಿನಂದು ಶ್ರೀ ಮದರಂತೇಶ್ವರ ದೇವಸ್ಥಾನದಿಂದ ಹೊರೆ ಕಾಣಿಕೆಯೊಂದಿಗೆ ಪ್ರಾರಂಭಗೊಂಡು ನಿನ್ನೆ ವಿಶೇಷ ವೈದಿಕ ಕಾರ್ಯಕ್ರಮ ನಡೆದು ಇವತ್ತು ವಿಶೇಷ ಹೋಮ ಹವನಗಳು ನಡೆದು ಶ್ರೀ ಅಯ್ಯಪ್ಪ ದೇವರ ಪ್ರತಿಷ್ಠೆಯಾಗಿ ಶ್ರೀದೇವರ ಮಹಾಪೂಜೆಯಾಗಿದೆ. ಈ ಒಂದು ಪುಣ್ಯಪರ್ವ ಕಾಲದಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದುಕೊಂಡು ಈ ಒಂದು ಅಯ್ಯಪ್ಪ ಕ್ಷೇತ್ರಕ್ಕೆ ನಿರಂತರವಾಗಿ ಇಲ್ಲಿ ನಡೆಯುವಂಥ ಎಲ್ಲ ಧಾರ್ಮಿಕವಾಗಿರಲಿ ಇನ್ನಿತರ ಸಾಂಸ್ಥಿಕ ಎಲ್ಲ ಕಾರ್ಯಗಳು ಕೂಡ ನಮ್ಮೊಂದಿಗೆ ಮಾರ್ಗದರ್ಶಕರಾಗಿದ್ದುಕೊಂತ ಪರಮ ಪೂಜ್ಯ ಭಾಳಷ್ಟು ವರ್ಷಗಳಿಂದ ಈ ಒಂದು ಕ್ಷೇತ್ರಕ್ಕೆ ಅವಿನಾಭಾವ ಸಂಬಂಧ ಇರುವಂಥ ಪರಮ ಪೂಜ್ಯ ಶ್ರೀ ಯೋಗಿ ಕೌಸ್ತುಭ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ನಮ್ಮೊಂದಿಗೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಪೂಜಾ ಕಾರ್ಯದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಮುಂದೆ ನಮಗೆ ಆಶೀರ್ವಚನ ನೀಡಲಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಅಯ್ಯಪ್ಪ ಕ್ಷೇತ್ರ ಹಾಗೂ ಅಯ್ಯಪ್ಪ ಫಂಡ್ಸ್ ಹಾಗೂ ಮಾತೃ ಮಂಡಳಿ ಎಲ್ಲ ಭಗವದ್ಭಕ್ತರ ಪರವಾಗಿ ನಾವು ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಅವರಿಗೆ ನಮ್ಮ MS ದೇವರಾಜ್ ಪದ್ಮಣ್ಣ ಆದರ್ಶ್ ಅವರು ಜೊತೆ ಸೇರಿಕೊಂಡು ಅವರಿಗೆ ಫಲಪುಷ್ಪ ಕಾಣಿಕೆಗಳನ್ನು ನೀಡಿ ಶ್ರೀ ಕ್ಷೇತ್ರದ ಪರವಾಗಿ ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿಯಲ್ಲಿ ಕ್ಷೇತ್ರದ ಅಧ್ಯಕ್ಷರಾದಂಥ ಪದ್ಮನ ಕಡಪರ್ ಅವರನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ. ಕ್ಷೇತ್ರದ ಗುರುಸ್ವಾಮಿ ಅಂತ ಉದಯಪ್ಪ ಅವರನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಒಂದು ಸ್ಥಳ ದಾನಿಗಳಾದಂಥ ಕೋಡಿ ವೈದ್ಯರವರ ಪುತ್ರಿಯಾದಂಥ ಐಮಾವತಿ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಬಂದಂಥ ಎಲ್ಲ ಭಗವದ್ಭಕ್ತರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದೀಗ ಸ್ವಾಮೀಜಿ ಅವರಿಂದ ಅಮೃತ ಸಿಂಚನದ ಆಶೀರ್ವಚನ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟ ಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮಯ ನಾರಾಯಣಿ ನಮಸ್ತುತೆ ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ ಸತ್ಯಮೋದ ಧರ್ಮಂಚರ. ಕ್ಷೇತ್ರದ ಸಾನ್ನಿಧ್ಯದಲ್ಲಿ ಬೆಳಗಿದಂಥ ಅಯ್ಯಪ್ಪನನ್ನು ರಕ್ತೇಶ್ವರಿಯನ್ನು ಸ್ಮರಿಸಿಕೊಂಡು ಹೊಸಂಗಡಿ ಅಯ್ಯಪ್ಪ ಸನ್ನಿಧಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ನಿನ್ನೆಯಿಂದ ಪ್ರಾರಂಭ ಆದಂಥ ಈ ಕಾರ್ಯಕ್ರಮಗಳು ಸತ್ಕಾರ್ಯ ಅಂತಾರೆ. ಇಂಥ ಕಾರ್ಯಕ್ರಮಗಳನ್ನು ಸತ್ಕರ್ಮ ಅಂತ ಹೇಳ್ತಾರೆ. ನಮ್ಮ ಮನಸ್ಸು, ನಮ್ಮ ಭಾವನೆ, ನಮ್ಮ ಕರ್ಮ ಪರಿಶುದ್ಧ ಆದಂಥ ಎಲ್ಲ ಕರ್ಮಗಳು ಅದು ಸತ್ಕರ್ಮವಾಗಿರುತ್ತೆ. ಕೆಲವೊಂದು ಸಂದರ್ಭ ಸನ್ನಿವೇಶದಲ್ಲಿ ಸತ್ಕರ್ಮಗಳು ಕೂಡ ದುಷ್ಕರ್ಮವಾಗಿ ಪರಿಣಾಮ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಪೂರ್ವಜರು ಭಾಳಷ್ಟು ಹಿಂದಿನಿಂದ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಹೆಜ್ಜೆ ಹೆಜ್ಜೆಗೂ ನಾವು ಪಾಪಕರ್ಮವನ್ನು ಮಾಡ್ತಾ ಇರ್ತೇವೆ. ಪಾಪ ಅಂತ ಹೇಳಿದರೆ ನಾವು ತಿಳಿಯದೇ ಮಾಡ್ತೇವೆ, ತಿಳಿದು ಆಗುತ್ತೆ. ನಾವು ಪ್ರತಿನಿತ್ಯ ನಮ್ಮ ಓಡಾಟ, ನಮ್ಮ ಸಂಚಾರದಲ್ಲಿ ಎಷ್ಟೋ ನಮ್ಮ ಜೀವರಾಶಿಗಳು, ಜೀವ ಸಂಕುಲಗಳು ನಮ್ಮ ಕಾಲ್ನಡಿಗೆ, ನಮ್ಮ ಸಂಚಾರದಲ್ಲಿ ಹೋಗತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಲಿಯಾಗ್ತದೆ. ನಮಗೆ ಗೊತ್ತೇ ಇರೋದಿಲ್ಲ. ಪ್ರತಿಯೊಬ್ಬ ಮನುಷ್ಯ ಕೂಡ ಪಾಪವನ್ನು ಮಾಡ್ತಾ ಇರ್ತಾನೆ. ಆ ಪಾಪಕರ್ಮವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ ನಮ್ಮ ಪೂರ್ವಜರು ದೇವಸ್ಥಾನ, ಮಠ ಮಂದಿರ, ಸನ್ನಿಧಾನಗಳನ್ನು ಸೃಷ್ಟಿ ಮಾಡಿದ್ದಾರೆ.
ಈ ದೇವಸ್ಥಾನದಿಂದಕ್ಕೆ ಬರೋದರಿಂದ ನಾವು ಮಾಡಿದಂಥ ಎಷ್ಟೋ ಪಾಪಗಳು ಕ್ಷಯಿಸಿ ಅಲ್ಲಿ ಆಗತಕ್ಕಂಥ ಪುಣ್ಯ ಸಂಚಯ ಪ್ರಕ್ರಿಯೆಯಿಂದಾಗಿ ನಮ್ಮಲ್ಲಿರತಕ್ಕಂಥ ಪಾಪಗಳು ಅಂಶಗಳು ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಬರಬೇಕು, ಭಜನೆ ಮಾಡಬೇಕು, ಸ್ತೋತ್ರ ಪಠನೆ ಮಾಡಬೇಕು, ಸಂಧ್ಯಾವಂದನೆ ಮಾಡಬೇಕು, ಗಾಯತ್ರಿ ಅನುಷ್ಠಾನ ಮಾಡಬೇಕು. ಇದೆಲ್ಲವೂ ನಮ್ಮ ಪೂರ್ವಜರು ಭಾಳ ಚೆನ್ನಾಗಿ ಅದನ್ನು ಮಾಡಿಕೊಂಡು ಬರ್ತಾ ಬರ್ತಾ ಈ ಸಮಾಜವನ್ನು ಸುದೃಢವಾದಂಥ ಹಿಂದೂ ಸಮಾಜವನ್ನು ಬೆಳೆಸ್ಕೊಂಡು ಬಂದರು. ಅದಕ್ಕೋಸ್ಕರ ದೇವಸ್ಥಾನ ಭಾಳ ಪವಿತ್ರವಾದಂಥ ಸ್ಥಳ. ಅದು ಆ ಪವಿತ್ರ ಸ್ಥಳದಲ್ಲಿ ನಾವು ಅಪವಿತ್ರ ಮಾಡಬಾರ್ದು. ನಾವು ಯೋಚನೆ ಮಾಡಬೇಕು. ದೇವಸ್ಥಾನದಲ್ಲಿ ಪ್ರಾರ್ಥನೆ ಆಗುವಾಗ, ಪೂಜೆ ಆಗುವಾಗ, ದೇವರ ನಾಮಸ್ಮರಣೆ ಆಗುವಾಗ, ಭಜನೆ ಆಗುವಾಗ ಆ ಪರಿಸರದಲ್ಲಿ ಮಾತಾಡಬಾರ್ದು. ನಿಶಬ್ದವಾಗಿರಬೇಕು. ಪ್ರಾರ್ಥನಾ ಮಂದಿರದೊಳಗೆ ನಿಶಬ್ದವಾಗಿರಬೇಕು. ಅಲ್ಲಿ ಮಂತ್ರದ ಪಠನಗಳು ಮತ್ತು ಜಾಗಟೆ ಶಂಖನಾದದ ಆ ಪ್ರಭಾವಗಳು ಮತ್ತು ಭಜನೆಯ ಸಂಕೀರ್ತನೆಯ ಪ್ರಭಾವಗಳು ಅಲ್ಲಿ ವ್ಯಾಪಿಸಿರುತ್ತದೆ. ಆದ್ದರಿಂದ ಅಲ್ಲಿ ಒಂದೊಂದು ಪಾವಿತ್ರತೆ ಉಂಟಾಗ್ತದೆ. ಆ ಪಾವಿತ್ರತೆಯನ್ನು ಅಪವಿತ್ರಗೊಳಿಸಬಾರ್ದು. ಅದಕ್ಕೋಸ್ಕರ ಪೂರ್ವಜರು ನಾವು ಪುಣ್ಯಕ್ಷೇತ್ರದಲ್ಲಿ ಮಾಡಿದಂಥ ಪಾಪ ಅದು ವಜ್ರಲೇಪವಾಗಿ ಉಳಿಯುತ್ತದೆ. ಹೊರಗೆ ಮಾಡಿದಂಥ ಪಾಪಕರ್ಮವನ್ನು ಪರಿಹಾರ ಮಾಡಲಿಕ್ಕೆ ನಾವು ದೇವಸ್ಥಾನಕ್ಕೆ ಬಂದಾಗ ಅದು ಪರಿಹಾರ ಆಗ್ತದೆ. ಅದೇ ರೀತಿ ದೇವಸ್ಥಾನಕ್ಕೆ ಬಂದು ನಾವು ಅಲ್ಲಿ ಬೇಡದ್ದು ಮಾಡಿದರೆ ಅದು ವಜ್ರಲೇಪವಾಗಿ ಉಳಿಯುತ್ತದೆ. ಅದಕ್ಕೋಸ್ಕರ ನಾವು ಯಾವುದೇ ಭಜನಾ ಮಂದಿರ, ದೇವಸ್ಥಾನಗಳು, ಮಠ ಮಂದಿರಗಳು, ಆಶ್ರಮಕ್ಕೆ ಹೋದಾಗ ಆ ಪಾವಿತ್ರತೆಯನ್ನು ನಾವು ಉಳಿಸ್ಕೊಳ್ಬೇಕು. ನಮ್ಮೊಳಗಿರತಕ್ಕಂಥ ಪಾವಿತ್ರತೆ ವಿಕಾಸಗೊಳ್ಳಲಿಕ್ಕೆ ಅದು ಸಾನ್ನಿಧ್ಯಗಳು ಶಕ್ತಿಯಾಗಿರುತ್ತದೆ. ನಮ್ಮಲ್ಲಿ ಕೂಡ ಒಂದು ಹೃದಯದಲ್ಲಿ ಒಂದು ಪಾವಿತ್ರತೆಯ ಶಕ್ತಿ ಇದೆ. ಆ ಪಾವಿತ್ರತೆಯ ಶಕ್ತಿ ಮತ್ತು ದೇವಸ್ಥಾನದ ಪರಿಸರದ ಪಾವಿತ್ರತೆಯ ಶಕ್ತಿ ಸಮ್ಮಿಲನ ಆದಾಗ ಅಲ್ಲಿ ಉತ್ಪತ್ತಿಯಾಗುವಂಥ ಏನು ಆನಂದ ಸ್ವರೂಪ ಅದು ಆನಂದ ಪರಮಾನಂದ ಸ್ಥಿತಿಯನ್ನು ಕೊಡುತ್ತದೆ. ಅದಕ್ಕೋಸ್ಕರ ನಾವು ದೇವಸ್ಥಾನದ ಪರಿಸರದಲ್ಲಿ ನಿಶಬ್ದವಾಗಿ ಯಾವುದೇ ರೀತಿಯ ಚಂಚಲ ಮನಸ್ಸನ್ನಿಡದೆ ಏಕಾಗ್ರತೆಯಲ್ಲಿ ಭಗವಂತನನ್ನು ಆರಾಧಿಸುವಂಥ ಮನಸ್ಸನ್ನು ಇಟ್ಟುಕೊಂಡು ಏಕಾಗ್ರತೆಯಲ್ಲಿ ಮನಸ್ಸನ್ನು ಭಗವಂತನಲ್ಲಿ ತಲ್ಲೀನಗೊಳಿಸಿದಾಗ ಮಾತ್ರ ಆ ಕ್ಷೇತ್ರದ ಅಭಿವೃದ್ಧಿ ಮತ್ತು ಅಭ್ಯುದಯಕ್ಕೆ ಆ ಶಕ್ತಿಯಾಗಿ ಆ ಸಾನ್ನಿಧ್ಯ ಬೆಳಗಿ ಬರ್ತದೆ. ನಾವು ಯೋಚನೆ ಮಾಡಬೇಕು, ನಮ್ಮ ಜೀವನ ಎಲ್ಲಿ ತನಕ, ನಮ್ಮ ಬದುಕು ಎಲ್ಲಿ ತನಕ ನಾವು ಯೋಚನೆ ಮಾಡಿದ್ದೇವಾ? ದೇವರು ಅನ್ನುವಂಥ ಪದ ಭಾಳ ಅರ್ಥವತ್ತಾದದ್ದು. ಇವತ್ತು ನಮಗೆ ದೇವರ ಪದದ ಅರ್ಥವೇ ಗೊತ್ತಿಲ್ಲದಾಗಿದೆ. ನಮ್ಮಲ್ಲಿ ಕಾಣುವ ದೇವರು ಭಾಳಷ್ಟು ಇದ್ದಾರೆ. ತಂದೆ ತಾಯಿಗಿಂತ ದೊಡ್ಡ ದೇವರೇ ಇಲ್ಲ. ನಮಗೆ ಆಪತ್ಕಾಲದಲ್ಲಿ ಒದಗುವಂಥ ಅವರು ದೇವರ ಸಮಾನ. ಈ ದೇಶದ ಯೋಧರು, ಈ ದೇಶದ ರೈತ, ಈ ದೇಶದಲ್ಲಿ ಇರತಕ್ಕಂಥ ಆಪತ್ಕಾಲಕ್ಕೆ ನಮಗೆ ಸಹಾಯಕ್ಕೆ ಬರತಕ್ಕಂಥ ಯಾರೇ ಇರಲಿ ಅವರ ದೇವರ ಸ್ವರೂಪವೇ. ಅದಕ್ಕೋಸ್ಕರ ನಾವು ಮೊದಲು ಕಾಣುವ ದೇವರನ್ನು ನೋಡಬೇಕು. ನಮ್ಮ ಹತ್ರ ಕಾಣುವ ದೇವರು ಭಾಳ ಹತ್ತಿರದಲ್ಲಿ ಎಷ್ಟೋ ಜನ ಇದ್ದಾರೆ. ನಮಗೆ ಆ ಕಾಣುವ ದೇವರನ್ನು ನೋಡುವ ಮನಸ್ಸಿಲ್ಲ, ಕೃತಜ್ಞತೆ ಇಲ್ಲ, ಉಪಕಾರ ಸ್ಮರಣೆ ಇಲ್ಲ. ಹಿಂದೂಗಳಲ್ಲಿ ಉಪಕಾರ ಸ್ಮರಣೆ ಇರಬೇಕು ಯಾವತ್ತು. ನಿಮಗೆ ಯಾರೇ ಉಪಕಾರ ಆಗಲಿ, ಎಷ್ಟು ಚಿಕ್ಕ ಉಪಕಾರ ಆಗಲಿ, ದೊಡ್ಡ ಉಪಕಾರ ಆಗಲಿ, ಯಾವತ್ತೂ ಮರಿಬಾರದು. ಆಪತ್ಕಾಲಕ್ಕೆ ಒದಗುವವರು ಅವರನ್ನು ಯಾವತ್ತೂ ಮರಿಬಾರ್ದು. ನಮ್ಮಲ್ಲಿ ಯಾರ ಹತ್ರವೂ ನಾವು ಮತ್ಸರ ಪಡಬಾರ್ದು. ನಮ್ಮಲ್ಲಿ ಯಾರು ಒಳ್ಳೆಯದಾದರೆ ಅವರು ನಮ್ಮವರು, ಯಾರು ಕೆಟ್ಟದಾದರೂ ಅವರು ನಮ್ಮವರು. ಅದಕ್ಕೋಸ್ಕರ ನಾವು ಪರಿತಪಿಸುವಂಥ ಮನಸ್ಸು ಬೇಕು. ಇದು ಹಿಂದೂಗಳಲ್ಲಿ, ಪ್ರತಿಯೊಬ್ಬ ಹಿಂದೂಗಳಲ್ಲಿ ಆ ಮನಸ್ಸು ಉತ್ತೇಜನಗೊಳ್ಳಬೇಕು. ಅದರ ಅವಶ್ಯಕತೆ ಇವತ್ತಿನ ಇಂದಿನ ಸಮಾಜದಲ್ಲಿದೆ. ನಮ್ಮ ಮಕ್ಕಳ ಬಗ್ಗೆ, ಮಕ್ಕಳ ನೈತಿಕ ಶಿಕ್ಷಣ ಬಗ್ಗೆ, ನೈತಿಕ ಬದ್ಧತೆಯ ಬಗ್ಗೆ ನಾವು ಯೋಚಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಇವತ್ತು ಡ್ರಗ್ಸ್ ಮಾಫಿಯಾ, ಮತಾಂತರದ ದಾನ ಒಪ್ಪಿಸತಕ್ಕಂಥ ಈ ಕಾಲದಲ್ಲಿ ನಾವೆಲ್ಲರೂ ಎಚ್ಚರ ವಹಿಸಬೇಕು. ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವಾಗ, ಹುಡುಗರಾಗಲಿ ಹುಡುಗಿಯರನ್ನಾಗಲಿ ಮಕ್ಕಳನ್ನು ಶಾಲೆಗೆ ಕಳಿಸುವಾಗ ಭಾಳಷ್ಟು ಎಚ್ಚರ ವಹಿಸೋದು. ಇವತ್ತು ಯಾಂತ್ರಿಕ ಬದುಕಿನ ಸೋಗಿಗೆ ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಯೋಚನೆ ಮಾಡಬೇಕು. ಹಿಂದೂಗಳಲ್ಲಿ 1, 2, 3 ಮಕ್ಕಳು ಇದ್ದರೆ ಆ ಮಕ್ಕಳು ಇವತ್ತು ಬೇರೆ ಬೇರೆ ಅನಾಹುತಕ್ಕೆ ಒಳಗಾಗ್ತಾ ಇದ್ದಾರೆ. ಆಕ್ಸಿಡೆಂಟ್ ಕೇಸ್ಗಳು, ಆತ್ಮಹತ್ಯೆಗಳು ಅಥವಾ ನೀರಿನಲ್ಲಿ ಹೋಗುವಂಥದ್ದು, ಇದೆಲ್ಲ ಯಾಕೆ ಆಗ್ತಾ ಇದೆ? ನಾವು ಪ್ರಶ್ನೆ ಮಾಡಿದ್ದೇವಾ? ಯೋಚನೆ ಮಾಡಿದ್ದೇವಾ? ಇಲ್ಲ. ಇದಕ್ಕೆ ಕಾರಣ ಇಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ನಮ್ಮ ಕುಟುಂಬದ ದೈವದೇವರ ಆರಾಧನೆ ಆಗತಕ್ಕಂಥ ಸಂದರ್ಭದಲ್ಲಿ ಅಥವಾ ನಮ್ಮ ಗ್ರಾಮ ದೇವಸ್ಥಾನ, ಸೀಮೆ ದೇವಸ್ಥಾನ, ಹಸ್ತರದ ಭಜನಾ ಮಂದಿರದಲ್ಲಿ ಆರಾಧನಾ ಕಾರ್ಯಕ್ರಮದಲ್ಲಿ
ನಮ್ಮ ಮಕ್ಕಳನ್ನು ತೊಡಗಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ನಮ್ಮ ಜೀವನದ ನಮ್ಮ ಬದುಕಿನ ಎಲ್ಲ ರಕ್ಷಣೆ ಇರೋದು ಶ್ರದ್ಧಾ ಕೇಂದ್ರಗಳಲ್ಲಿ, ನೆನಪಿಟ್ಟುಕೊಳ್ಬೇಕು. ನಮ್ಮನ್ನು ರಕ್ಷಿಸುವಂಥ ಒಂದು ದೊಡ್ಡ ಶಕ್ತಿ ಇದ್ದರೆ ಅದು ಶ್ರದ್ಧಾ ಕೇಂದ್ರಗಳಲ್ಲಿ. ಅದೇ ನಮಗೆ ಗೊತ್ತಿಲ್ಲದಾಗಿದೆ. ನಮ್ಮ ಭದ್ರತೆ, ನಮ್ಮ ಬದ್ಧತೆಯನ್ನು ಮಾಡಿಕೊಳ್ಳೋದು ಶ್ರದ್ಧಾ ಕೇಂದ್ರಗಳು ಬಿಟ್ಟು ಬೇರೆ ಯಾರೂ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಎಚ್ಚರ ವಹಿಸ್ಕೊಳ್ಬೇಕಾಗಿದೆ. ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಪ್ರೀತಿಯಲ್ಲಿ ಇರಬೇಕು. ನಾವು ಒಗ್ಗಟ್ಟಾಗೋದು, ನಾವು ಪ್ರೀತಿಯಲ್ಲಿ ಇರೋದು ಇನ್ನೊಬ್ಬರನ್ನು ವಿರೋಧಿಸಲಿಕ್ಕೆಲ್ಲ, ಇನ್ನೊಬ್ಬರನ್ನು ದೂಷಿಸಲಿಕ್ಕೆಲ್ಲ, ಇನ್ನೊಂದರಲ್ಲಿ ಸಂಘರ್ಷ ಮಾಡಲಿಕ್ಕೆಲ್ಲ. ನಾವೆಲ್ಲ ಒಟ್ಟಾಗಿ ಒಂದಾಗಿದ್ದರೆ ನಮ್ಮ ಬಾಂಧವ್ಯದ ಮೂಲಕ ಈ ದೇಶ ಸುದೃಢವಾಗಿ ಬೆಳಗಲಿಕ್ಕೆ ಸಾಧ್ಯ ಆಗತ್ತೆ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರೂ ಒಳ್ಳೆಯದಾಗಿ ಬಾಳಬೇಕು, ಲೋಕ ಕಲ್ಯಾಣ ಆಗಬೇಕು, ವಿಶ್ವಶಾಂತಿ ಆಗಬೇಕು ಅನ್ನುವಂಥ ಸಂದೇಶವನ್ನು ಕೊಟ್ಟಂಥ ಸನಾತನ ಹಿಂದೂ ಧರ್ಮದ ಮಹತ್ವ ಮತ್ತು ಮಹಾತ್ಮೆ ಅಷ್ಟೇ ಇದೆ. ಯಾವತ್ತೂ ಎಲ್ಲಿಯೂ ಹಿಂದೂ ಧರ್ಮ ಇನ್ನೊಬ್ಬರಿಗೆ ಹಿಂಸೆ ಮಾಡಬೇಕು ಅಂತ ಯಾವತ್ತೂ ಹೇಳಲಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಲ್ಲಿ ಹೇಳಿದ್ದಾರೆ, ಧರ್ಮದ ಸಂರಕ್ಷಣೆ ಮಾಡು. ಧರ್ಮದ ಸಂರಕ್ಷಣೆಗೋಸ್ಕರ ಬಲಿದಾನ ಆಗಬೇಕು ಹೊರತು ಅಧರ್ಮಕ್ಕೋಸ್ಕರ, ಅಸತ್ಯಕ್ಕೋಸ್ಕರ ಅಲ್ಲ. ಅದಕ್ಕೋಸ್ಕರ ನಾವು ಧರ್ಮ ಪ್ರಜ್ಞೆಯಲ್ಲಿದ್ದು ಈ ಜೀವನದಲ್ಲಿ ಬರತಕ್ಕಂಥ ಆಗು ಹೋಗುಗಳ ಒಂದೊಂದು ಕ್ಷಣವನ್ನು ಕೂಡ ನೆನಪಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ನಾನು ಹೇಳೋದಷ್ಟೇ, ಎಲ್ಲರನ್ನೂ ಪ್ರೀತಿಸಬೇಕು. ಇವತ್ತು ನಾವು ನಿಸರ್ಗವನ್ನು, ಪ್ರಕೃತಿಯನ್ನು ಪ್ರೀತಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಇವತ್ತು ಪ್ರಕೃತಿ ಬಿಸಿ ತಾಪ ಹೇರ್ತಾ ಇದೆ. ಆ ತಾಪದ ಮೂಲಕ ಮನುಷ್ಯನ ತಾಪ ಏರ್ತಾ ಇದೆ. ಮನುಷ್ಯನ ತಾಪದಿಂದಾಗಿ ಮತಿಭ್ರಮಣೆ ಬರ್ತಾ ಇದೆ ಮನುಷ್ಯನಿಗೆ. ಕಲಿಯುಗ ಇದು ಮತಿಭ್ರಮಣೆ. ಮತಿಭ್ರಮಣೆ ಅಂತೇಳಿದರೆ ಬುದ್ಧಿಜೀವಿಗಳಿಗೂ ಹೇಳಿದರೆ ಅರ್ಥ ಆಗೋದಿಲ್ಲ. ಸತ್ಯತೆಯನ್ನು ಮನದಟ್ಟು ಮಾಡಿದರೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಧ್ಯಾತ್ಮದಲ್ಲಿ ಇರುವವರಿಗೂ ಕೂಡ ಮತಿಭ್ರಮಣೆ ಆಗ್ತಾ ಇದೆ. ಗುರು ಶಿಷ್ಯನ ಸಂಬಂಧ ಅಂದ್ರೇನು, ತಾಯಿ ಮಗನ ಸಂಬಂಧ ಏನು, ಎಷ್ಟು ಜನ್ಮದ ಸಂಬಂಧ ಮಾರಾಯರೆ. ಒಂದು ತಾಯಿ ಮಗ, ಗುರು ಶಿಷ್ಯ, ಒಂದು ಪರಿಸರ. ನೀವು ಯಾವುದೇ ದೇಶದ, ಈ ದೇಶದ ಮಣ್ಣಿನಲ್ಲಿ ಹುಟ್ಟಿದ್ದೀರಿ ಅಂತೇಳಿ ಇದು ನಿಮ್ಮ ಸೌಭಾಗ್ಯ. ಎಷ್ಟೋ ಜನ್ಮದ ಸಂಬಂಧ ಅದು. ಇವತ್ತು ನಾವೆಲ್ಲ ಇಲ್ಲೇ ಸೇರಿದ್ದೇವೆ ಅಯ್ಯಪ್ಪನ ಸನ್ನಿಧಾನ, ಅಯ್ಯಪ್ಪನ ಹೆಸರನ್ನು ಹೇಳಿ. ಇದು ಎಷ್ಟೋ ಜನ್ಮದ ಸಂಬಂಧದ ಸಹಾನುಭೂತಿಯ ಸಂಬಂಧ ಇದು. ಇವತ್ತು ತಾಯಿಯವರು, ಅವರ ಪೂರ್ವಿಕರು ಈ ದೇವಸ್ಥಾನಕ್ಕೆ ಭೂಮಿಯನ್ನು ದಾನ ಮಾಡಿದ್ದಾರೆ. ಅವರು ಮಾಡಿದ ಆ ದಾನದ ಆ ಸತ್ಕರ್ಮ ಉಂಟಲ್ಲ, ಇವತ್ತು ಶಬರಿಮಲೆ ಸನ್ನಿಧಾನದಲ್ಲಿ ಈ ಕ್ಷೇತ್ರಕ್ಕೆ ಬರತಕ್ಕಂಥ ಎಷ್ಟೋ ಭಕ್ತಾದಿಗಳನ್ನು ಉದ್ಧಾರ ಮಾಡತಕ್ಕಂಥ ಪುಣ್ಯಧಾಮವಾಗಿ ಬೆಳಗ್ತಾ ಇದೆ. ಅದಕ್ಕೋಸ್ಕರ ಇದು ನಮ್ಮದು. ನೀವೇನು ದಾನ ಮಾಡ್ತೀರಿ ಅದು ನಿಮ್ಮ ಸಂಪತ್ತು ಹೊರತು ನಿಮ್ಮಲ್ಲಿರುವಂಥದ್ದು ಯಾವುದು ನಿಮ್ಮ ಸಂಪತ್ತೇ ಅಲ್ಲ. ಅದು ನಿಮಗೆ ಭ್ರಮೆ, ನೆನಪಿಟ್ಟುಕೊಳ್ಳಿ. ನಾನು ಹೇಳಲಿಕ್ಕುಂಟು ಎಲ್ಲ ಕಡೆ. ನಿಮಗೆ ನಿಮ್ಮಲ್ಲಿರುವ ಮನೆ, ಬಂಗಲೆ, ಆಸ್ತಿ, ಬದುಕು, ಕಾರು, ದುಡ್ಡು, ಚಿನ್ನ ಇದು ನಿಮ್ಮ ಸಂಪತ್ತೇ ಅಲ್ಲ. ನಿಮ್ಮ ಸಂಪತ್ತು ಯಾವುದು? ನೀವು ಮಾಡಿದಂಥ ದಾನ. ಕಲಾವಿದರನ್ನು ಪೋಷಿಸುವಂಥದ್ದು, ಅಂಗವಿಕಲರ ಸೇವೆ ಮಾಡುವಂಥದ್ದು, ಆಶ್ರಮಗಳಿಗೆ ಸಹಾಯ ಕೊಡುವಂಥದ್ದು, ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆ, ಇಲ್ಲಿಯ ಕೆಲಸ ಕಾರ್ಯಗಳಿಗೆ ಸಹಕರಿಸುವಂಥದ್ದು, ನಿಮ್ಮ ಕುಟುಂಬದ ದೇವರಿಗೆ ಸಹಕರಿಸುವಂಥದ್ದು, ಇದೆಲ್ಲ ನೀವು ಮಾಡುವಂಥದ್ದು. ನಿಮ್ಮ ಗ್ರಾಮದ ಶಾಲೆಗೆ ನೀವು ಸಹಕಾರ ಕೊಡುವಂಥದ್ದು, ಇದೆಲ್ಲ ನಿಮ್ಮ ಸಂಪತ್ತು ಹೊರತು ನಿಮ್ಮಲ್ಲಿರುವುದು ಯಾವುದೂ ನಿಮ್ಮದು ಸಂಪತ್ತಲ್ಲ. ಇದು ನಿಮಗೆ ಭ್ರಮೆ. ಎಲ್ಲರೂ ಹೇಳೋದುಂಟು, ನನ್ನ ಭೂಮಿ, ನನ್ನ ಆಸ್ತಿ, ನನ್ನ ಬದುಕು, ನನ್ನದು. ಅದು ನಮ್ಮದಾಗಬೇಕು ಅಂತ ಇದ್ದರೆ ಅದು ನಿಜವಾದಂಥ ಸಂಪತ್ತು. ನೀವು ನಿಮ್ಮ ಕುಟುಂಬದಲ್ಲಿ ಭಾಳ ಚೆನ್ನಾಗಿ ಈಗ ಮದುವೆ ಭಾಳ ಸಂಭ್ರಮದ ಮದುವೆಗಳಾಗ್ತದೆ. ಎಲ್ಲರೂ ಹೇಳೋದುಂಟು, ಎಂಚ ಮದುವೆ, ಭಾರಿ ಗೌಜಿದ ಮದುವೆ ಅಂತ. ಭಾರಿ ಗೌಜಿದ ಮದುವೆ ಅಂತ ಹೇಳಿದರೆ ಏನು? ಕ್ಷಣಿಕವಾದಂಥ ಈ ಸುಖಕ್ಕೋಸ್ಕರ ನಿಮ್ಮಲ್ಲಿರತಕ್ಕಂಥ ಸಂಪತ್ತನ್ನು ವೈವಿಸುವಂಥದ್ದು. ಮದುವೆಗೆ ಖರ್ಚು ಮಾಡಬೇಕು, ಅದಕ್ಕೆ ಇತಿಮಿತಿಯಲ್ಲಿ ಖರ್ಚು ಮಾಡಿ. ನಿಮ್ಮಲ್ಲಿ ಎಷ್ಟೋ ಬಡ ಮಕ್ಕಳಿದ್ದಾರೆ, ನಿಮ್ಮ ಕುಟುಂಬದಲ್ಲಿ ಎಷ್ಟೋ ಬಡ ಜನರಿದ್ದಾರೆ, ಅವರಿಗೆ ನೀವು ಖರ್ಚು ಮಾಡಿದ ಸಂಪತ್ತನ್ನು ಇತಿಮಿತಿಯಲ್ಲಿ ಖರ್ಚು ಮಾಡಿ ಅಂಥದ್ರಲ್ಲಿ ಸಂಪತ್ತನ್ನು ಸದುಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಮೊನ್ನೆ ಒಬ್ಬರು ಮದುವೆ ಆಯಿತು ಮುಂಬೈಯಲ್ಲಿ, ಕೇಳಿದೆ ಶೆಟ್ರ ಹತ್ರ, ಎಂಚ ಹಣ್ಣು ಮದುವೆ ಶೆಟ್ರ, ಭಾರಿ ಗೌಜಿದ ಎಂಚ ಗಾಲೇಜು ಒಂಜಿ ಒಣಸುಗೆ 2,000 ರೂಪಾಯಿ. ನಾನು ಹೇಳಿದೆ, ಶೆಟ್ರೆ ಇವ್ರನ್ನ ಕುಟುಂಬದ ಏತು ಜನ ಬಡವೇರುಳ್ಳೇರು ಹೆಂಗೆ ಗೊತ್ತುಂಡು, ಏತು ಬಂಗಡ ಜನಕುಲು ಉಳ್ಳೇರು ಮದ್ಮೆಯಾರು, ಏತು ಜೋಕುಲು ಬಂಗದ ಜೋಕುಲು ಹೆಂಗೆ ಗೊತ್ತುಂಡು.
ಅವೇನು 200-300 ರೂಪಾಯಿದ ಪ್ಲೇಟ್ಗೆ ಮಂತದ 1,700 ರೂಪಾಯಿ ಈರ್ನ ಕುಟುಂಬದಕ್ಕೆ ಜೋಕ್ಲೆಗೆ ಮದ್ಮೆ ಯಾರು ಸಾಯರ್ ಮನ್ಪೊಲಿತ್ತಂಡತ್ತ ಅವರಿಗೆ ಕೇಳಿ ಅವ್ರು ಭಾಳ ಪಶ್ಚಾತ್ತಾಪ ಪಟ್ಟರು. ಆಗಲೇ ನನ್ನ ಹತ್ರ ಹೇಳಿದರು, ಸ್ವಾಮೀಜಿ ಎನ್ನ ಕುಟುಂಬ ಡಾವಡು ಅತಂದು ಏರ್ಲ ಬಡವೇರು ಜೋಕುಲು ಮದ್ಮೆ ಆಪುಂಡ ಅಕ್ನ ಒಣಸದ ಖರ್ಚು ಆನೆ ಕೊರಪೆ. ಅವ್ರು ಈಗ ಹಾಗೇ ನಡೀತಾ ಇದ್ದಾರೆ. ಇದು ಪರಿವರ್ತನೆ. ಇವತ್ತು ಹಿಂದೂ ಸಮಾಜದಲ್ಲಿ ಇದು ಆಗಬೇಕಾಗಿದೆ. ನಮ್ಮ ಸ್ವಂತ ಸುಖಕ್ಕೋಸ್ಕರ ನಮ್ಮ ದುಡ್ಡು ವಿನಿಯೋಗ ಮಾಡುವುದಕ್ಕಿಂತ ಹೆಚ್ಚು ಇನ್ನೊಬ್ಬರ ಸುಖ ಇಲ್ಲದಂಥ ಜೀವನ ಮಾಡತಕ್ಕಂಥ ಜನರಿಗೆ ಸುಖದ ದಾರಿಗೆ ತೋರಿಸತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ನಮ್ಮ ಸಂಪತ್ತನ್ನು ನಮಗೆ ಬೇಕಾದಷ್ಟು ಸುಖ ಸಂಪತ್ತಿಗೂ ಆ ಸಂಪತ್ತನ್ನು ಖರ್ಚು ಮಾಡುವುದನ್ನು, ಅದರಲ್ಲಿ ಕೂಡ ಇನ್ನೊಬ್ಬರ ಸುಖಕ್ಕೋಸ್ಕರ ಸಂಪತ್ತನ್ನು ಸದ್ವಿನಿಯೋಗ ಮಾಡಿದರೆ ಅದಕ್ಕಿಂತ ದೊಡ್ಡ ಸೇವೆ ಇಲ್ಲ. ಅದು ನಿಜವಾದಂಥ ನಮ್ಮ ಸಂಪತ್ತಾಗ್ತದೆ. ಆ ಪ್ರಯತ್ನ ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಶಬರಿಮಲೆ ಧರ್ಮಶಾಸ್ತ್ರನ ಒಂದು ಕಡೆ ಉಲ್ಲೇಖ ಮಾಡ್ತಾನೆ ವಾವರನಿಗೆ. ವಾವರ ತನ್ನ ಕೊನೆಯ ಕ್ಷಣದಲ್ಲಿ ಮೋಕ್ಷವನ್ನು ಕೇಳ್ತಾನೆ ಶಬರಿಮಲೆ ಧರ್ಮಶಾಸ್ತ್ರ ಹತ್ರ. ಆಗ ಶಬರಿಮಲೆ ಶಾಸ್ತ್ರ ಒಂದು ಮಾತನ್ನು ವಾವರನಿಗೆ ಹೇಳ್ತಾನೆ. ವಾವರ, ನೀನು ಭಾಳ ದುಷ್ಟನಾಗಿದ್ದಿ, ಎಷ್ಟೋ ಅನ್ಯಾಯಗಳನ್ನು ಮಾಡ್ತಾಯಿದ್ದಿ, ಎಷ್ಟೋ ಜನ ಲೂಟಿ ಮಾಡ್ತಾಯಿದ್ದೆ, ಎಷ್ಟು ಸಂಪತ್ತನ್ನು ಲೂಟಿ ಮಾಡಿದ್ದಿ. ಆದರೆ ನಿಂಗೂ ಮತ್ತು ನನಗೆ ಒಂದು ಗುರು ಶಿಷ್ಯನ ಸಂಬಂಧ ಇತ್ತು, ಯಾವುದೋ ಒಂದು ಜನ್ಮದ್ದು. ಆ ಸಂಬಂಧ ಕಳ್ಕೊಂಡಿದ್ದಿ. ನಿನ್ನ ತಾಮಸ ಪ್ರವೃತ್ತಿಯನ್ನು ನೀನು ಕಳ್ಕೊಂಡು, ಆ ತಾಮಸ ಪ್ರವೃತ್ತಿಯನ್ನು ನಿಗ್ರಹಿಸಲಿಕ್ಕೋಸ್ಕರ ಈ ಸಾತ್ವಿಕವಾದಂಥ ಶಕ್ತಿಯ ಉದ್ದೀಪನ ಆಯಿತು. ಅದಕ್ಕೋಸ್ಕರ ನಿಮಗೆ ಮೋಕ್ಷ ಸಾಯುಜ್ಯ ಕರುಣಿಸಲಿಕ್ಕೆ ಸಾಧ್ಯ ಆಯಿತು ಅಂತ. ನೋಡಿ, ಈ ಪದದಲ್ಲಿ ಭಾಳಷ್ಟು ಅರ್ಥ ಇದೆ. ನಾವೆಲ್ಲ ಬೇರೆ ಬೇರೆ ದುರ್ಗುಣಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೇವೆ. ದುರ್ಗುಣಗಳು ನಮಗೆ ಆ ದುರ್ಗುಣದ ಎದುರಿಗೆ ಈ ಸದ್ಗುಣ ಏನು ಅಂತ ಅರ್ಥ ಆಗೋದಿಲ್ಲ. ಇವತ್ತು ಜ್ಞಾನಿಗಳಲ್ಲಿ ಕೂಡ ಇದು ಪರಿಸ್ಥಿತಿ ಇದೆ. ನಮ್ಮ ದೇಶದಲ್ಲಿ ಜ್ಞಾನಿಗಳಲ್ಲಿ ಕೂಡ ಈ ಪರಿಸ್ಥಿತಿ ಇದೆ. ಅದಕ್ಕೆ ಮತಿಭ್ರಮಣೆ ಅಂತ ಹೇಳಿದರು. ಕಲಿಯುಗದಲ್ಲಿ ಕಲ್ಕಿ ಅವತಾರಕ್ಕೆ ಬಂದ ಮೇಲೆ ಶ್ರೀಮನ್ನಾರಾಯಣನ ಹತ್ರ ಕೇಳ್ತಾನೆ, ನನಗೆ ಎಂಥ ಇನ್ನೂ ನನ್ನ ವ್ಯಾಪ್ತಿ ಏನು, ನನ್ನ ಕರ್ತವ್ಯ ಏನು ಅಂತ. ಅದಕ್ಕೆ ಕಲಿಗೆ ಶ್ರೀಮನ್ನಾರಾಯಣ ಹೇಳ್ತಾನೆ, ಎಲ್ಲಿ ಮತಿ ಕೆಟ್ಟವರು ಇರ್ತಾರೆ ಅಲ್ಲಿ ಮತಿಭ್ರಮಣೆ ಮಾಡ್ತಾ ಇರು, ಎಲ್ಲಿ ಸ್ಥಿತಿಗತಿಗಳಿಗೆ ಅಂಧಪತನ ಬರ್ತದೆ ಅಲ್ಲಿ ನೀನು ನಿಲ್ಲುವವನಾಗಿ ನಿನ್ನ ಪ್ರವಾರವನ್ನು ಮಾಡ್ತಾ ಇರು ಅಂತ. ಬಂಧುಗಳೇ, ನಾನು ಅದನ್ನೇ ಹೇಳ್ತಾ ಇರೋದು. ಈ ಮತಿಭ್ರಮಣೆ ಅನ್ನೋದು ಕಲಿಯುಗದಲ್ಲಿ ಬಂದೇ ಬರ್ತದೆ. ಭಾಳಷ್ಟು ವಿದ್ಯಾವಂತರು, ಭಾಳಷ್ಟು ಬುದ್ಧಿವಂತರು ಕೂಡ ಇವತ್ತು ಯಾವ ವ್ಯವಸ್ಥೆಯಲ್ಲಿ ಏನೇನು ಅನಾಹುತಗಳು ಈ ದೇಶದಲ್ಲಿ ಸೃಷ್ಟಿಯಾಗ್ತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ಬರ್ತಾ ಇದೆ. ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ಯಾವ ಥರ ಮತಿ ಕೆಡ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ಬಂದಿರಬಹುದು. ನಿಮ್ಮಲ್ಲಿ ಕೂಡ ಎಷ್ಟೋ ಮತಿ ಕೆಟ್ಟ ಕೆಲಸಗಳಾಗತ್ತೆ. ಇವತ್ತು ನಮ್ಮ ಶ್ರದ್ಧೆಯ ತಾಯಂದರು ನಮ್ಮ ಜಗತ್ತಿಗೆ, ಇಡೀ ಜಗತ್ತಿಗೆ, ವಿಶ್ವಕ್ಕೆ ಬೆಳಕು ತೋರಿಸಿದಂಥ ಒಂದು ದೇಶ ಇದ್ದರೆ ಅದು ಭಾರತೀಯ ಪರಂಪರೆ. ಅದರಲ್ಲಿಯೂ ತಾಯಂದಿರ ಸ್ಥಾನ. ಒಂದು ತಾಯಿ ಅನ್ನೋದು ದೊಡ್ಡ ಶಕ್ತಿ. ಒಂದು ತಾಯಿ ಅನ್ನೋದು ಅವಳು 9 ತಿಂಗಳು ಗರ್ಭದಲ್ಲಿ ಹುಟ್ಟಿದಂಥ ಮಗುವಿನ ಎಲ್ಲ ಈ ಮಣ್ಣಿನ ಸತ್ವವನ್ನು ಪಡೆದಂಥ ಬೆಳೆದಂಥ ಆ ಗರ್ಭಧಾರಣೆ ಆದಂಥ ಗರ್ಭವತಿಯಾಗಿ ಆ ಗರ್ಭದಲ್ಲಿ ಬೆಳೆಯತಕ್ಕಂಥ ಮಗು ಈ ಭೂಮಿಯ ಈ ಮಣ್ಣಿನ ಎಲ್ಲ ಸತ್ವವನ್ನು ಪಡ್ಕೊಂಡು ಆ ಮಗು ಬೆಳೀತದೆ. ಆ 9 ತಿಂಗಳು ಹೊತ್ತು ಹೆತ್ತಂಥ ಆ ತಾಯಿ ಒಳ್ಳೆ ದೃಶ್ಯವನ್ನು ನೋಡಬೇಕು, ಒಳ್ಳೆ ತರಂಗಗಳನ್ನು ಆಲಿಸಬೇಕು, ಎಲ್ಲರಲ್ಲಿ ಪ್ರೀತಿ ಪ್ರೇತರಾಗಿರಬೇಕು, ನಿಸರ್ಗವನ್ನು ಪ್ರೀತಿಸಬೇಕು, ಎಲ್ಲರ ಆ ಒಂದು ಐಕ್ಯಮತ್ಯದಲ್ಲಿ ಆ ಸಮಾಜದಲ್ಲಿ ಅವಳು ಜೀವನ ಮಾಡಬೇಕು. ಅಂಥ ತಾಯಿಯಂದರು ಸಾತ್ವಿಕ ಆಹಾರ ಸೇವನೆ ಮಾಡಬೇಕು. ಈ ಎಲ್ಲ ಆಚರಣೆಗಳು ಇವತ್ತು ಯಾವ ಥರದ ವ್ಯತ್ಯಾಸಗಳನ್ನು ಕಂಡುಕೊಳ್ತಾ ಇದೆಯೋ ಆ ರೀತಿಯ ಪ್ರಬುದ್ಧತೆ ಮತ್ತು ವಿನಾಶಕಾಲ ವಿಪರೀತ ಬುದ್ಧಿ ಅನ್ನುವಂಥ ಪ್ರಭಾವ ಈ ಕಲಿಯುಗದಲ್ಲಿ ಪ್ರಭಾವಿತವಾಗಿ ಬೆಳೀತಾ ಇದೆ. ಒಬ್ಬ ಶ್ರದ್ಧೆಯ ತಾಯಂದರಿಗೆ ಪಂಚಸೂತ್ರಗಳಿರ್ತದೆ. ಅರಸಿನ ಕುಂಕುಮ, ತಾಳಿ, ಮೂಗುತಿ ಎಲ್ಲ. ಇದನ್ನು ಭಾಳಷ್ಟು ಸಲ ಹೇಳಿರ್ಬೋದು ಇಲ್ಲಿ. ಇದು ಹೇಳ್ತಾನೂ ಇರುವಂಥ ಪಾಠ ಆಗಿ ಹೋಗಿದೆ. ನಾನು ಹೇಳ್ತಾನೆ ಇರ್ತೇನೆ. ಕುಂಕುಮ ಏನು ಅಂತಲೇ ಗೊತ್ತಿಲ್ಲ, ಇದ್ದಲ್ಲಿ ಎಲ್ಲ ಸ್ಟಿಕ್ಕರೇ, ಬಾಗಿಲಿಂದ ಬರ್ದದ್ದು, ಎಲ್ಲಿಂದ ಬಡ್ದು ತಾಯಿಗೂ ಸ್ಥಿತಿ ಇಲ್ಲ, ಮತಿ ಇಲ್ಲ, ಗತಿ ಇಲ್ಲ. ಈ ಎಲ್ಲ ಪ್ರಲೋಭನೆಗಳು ಸಮಾಜದಲ್ಲಿ ಇವತ್ತು ಬೆಳೀತಾ ಇದೆ.
ಅದರಲ್ಲಿಯೂ ವಿವಾಹ ವಿಚ್ಛೇದನೆಗಳು, ಡೈವರ್ಸ್, ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಆಚರಣೆಗಳಲ್ಲಿ ಅಮಂಗಳಗಳು ನಡೆಯುವುದರಿಂದ. ಮೊನ್ನೆ ಒಬ್ಬರು ಹೇಳ್ತಾಯಿದ್ರು, ಎಂಚಾಡು ಓಲಿರ್ನ ಮದ್ಮೆ ಆಯ್ನಿ, ಮದ್ಮೆದ ದಾರ ಆಯ್ನಿ ಕಟೀಲಿಡು ಬೊಕ್ಕ ಒಣಸಿಡು ಹೊಟೇಲಿಡು, ಎಂಚಿನ ಒಣಸು ಕೋರಿ ಮೀನು ಮಾಂಸ ತೆತ್ತಿ ಪೂರ. ಎಂಥ ಭ್ರಮೆ ಮಾರಾಯರೆ ನಮಗೆ. ಇದು ಅಮಂಗಳ ಕಾರ್ಯಕ್ರಮ. ಮಂಗಳ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ. 6 ತಿಂಗಳಲ್ಲಿ ವಿಚ್ಛೇದನ ಆಗಲೇಬೇಕದು, ಇಲ್ಲದಿದ್ದರೆ ಗಂಡ ಹೆಂಡತಿಗೆ ಯಾವಾಗೂ ನೆಮ್ಮದಿಲ್ಲ. ಇದು ನಡೀತಾ ಇರ್ತದೆ, ಆದರೂ ನಮಗೆ ಅರ್ಥ ಆಗೋದಿಲ್ಲ. ನಾನು ಹೇಳೋದು, ಅಗ್ನಿಸಾಕ್ಷಿ ಆಗುವಂಥ ಸಂದರ್ಭ ಮತ್ತು ಅಗ್ನಿಸಾಕ್ಷಿ ಆಗುವ ಮೊದಲನೇ ದಿವಸದ ಯಾವುದೇ ಊಟ ಉಪಚಾರಗಳು, ನೀವು ತರಕಾರಿ ಮಧುಮಾಂಸಗಳನ್ನು ಸೇವನೆ ಮಾಡಬೇಡಿ. ಮತ್ತು 2 ದಿವಸದ ನಂತರ ನಿಮ್ಮ ಡಿನ್ನರ ಏನು ಮಾಡ್ತೀರ ಅದೆಲ್ಲ ಮಾಡಿ. ಇನ್ನೊಂದು, ನಮ್ಮ ಈ ತುಳು ಸಂಸ್ಕೃತಿಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಬಯಕೆದ ಮದ್ಮೆ. ಬಯಕೆ ಮಾಡೋದು, ಬಯಕೆ ಹಾಕೋದು, ಕೋಳಿ ಕೊಯ್ಯೋದು, ಬಯಕೆ ಹಾಕೋದು, ಒಂದು ಜೀವವನ್ನು ತೆಗೆಯುವುದು. ಇದು ಭಾಳಷ್ಟು ಅನರ್ಥ ಮಾರಾಯರೆ. ನಮಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಹೇಳಿದರೆ ನಾವು ಇದನ್ನು ಹೇಳಿದರೆ ಹೇಳ್ತಾರೆ ಸ್ವಾಮಿಲೆಗೆ ಮರಲು ಅರೆಗ್ದಾನೆ ಅಲ್ಲಿ ಪಂತೇರು. ಸ್ವಾಮಿಲೆಗೆ ಎಡ್ಡೆ ಮರಲುಂಡು, ಹಾಳು ಮರಲುದಾಲತ್ತು. ಇಡೀ ಜಗತ್ತಿಗೆ ಬೊಲ್ಪು ಕೊರಪುನಂಚಿನ ಕೆಲಸ ಮನ್ಪುನ ಸಂತಾನ ಪ್ರಾಪ್ತಿ ಯೋಗ ಭಾಗ್ಯನ ಕುರುಡು, ಇಡೀ ಜಗತ್ತಿಗೆ ಬೊಲ್ಪು ಕೊರಪುನಂಚಿನ ಆ ಸಹಯೋಗದ ದಾಂಪತ್ಯ ಜೀವನದ ಆ ಬಂಧನ ಏತೋ ಜನ್ಮಾಂತರದ ಸಂಬಂಧನ ಸಮಾಜಕ್ಕೆ ತೋಚ್ಪೋನ ಕೆಲಸ ಮನ್ಪೊಡು ಒಂದುವೇ ಮರಲು, ಒಂದು ಬಾರಿ ಎಡ್ಡೆ ಮರಲು. ಲೋಕಡ್ ಪೂರೇರ್ಲ ಮರಲೇರೆ ಮಾರ್ಯಾರೆ, ಪ್ರತಿವರಿಲ ಮರಲೇರೆ. ಮರಲಿಡು ಎಡ್ಡೆ ಮರಲು ಬೇಕು, ಆಳು ಮರಲು ಆತೆ ಒಂದು ಎಡ್ಡೆ ಮರಲು. ದೇವರೇನು ನಮ್ಮನ್ನ ಎಡ್ಡೆ ಮರಲು, ದೇವರನ್ನು ದೂಷಿಸು ಆಳು ಮರಲು ಅಂಚನೆ ಪೂರ. ಗುರುನು ಸ್ವೀಕಾರ ಮನ್ಪುನ ಎಡ್ಡೆ ಮರಲು, ಗುರುನು ನಿಂದನೆ ಮನ್ಪುನ ಆಳು ಮರಲು. ಪ್ರಪಂಚದ ಸ್ಥಿತಿಯೇ ಒಂದು. ರಾಮಕೃಷ್ಣ ಪರಮಹಂಸರು ಅಭಿಯಪಡಿದೆ, ಎಲ್ಲ ಜಗತ್ತಿನಲ್ಲಿ ಹುಚ್ಚರು, ಅದರಲ್ಲಿ ನಾನು ಒಬ್ಬ ಒಳ್ಳೆ ಹುಚ್ಚ ಅಂಚಾದ ಪುನಃ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು. ಬಹುಶಃ ಅಯ್ಯಪ್ಪನ ಸನ್ನಿಧಾನದಲ್ಲಿ ಬ್ರಹ್ಮಕಲಶ ಆಗಿದೆ ಅಂತ ಹೇಳಿದರೆ ಇದು ನಮ್ಮ ಸೌಭಾಗ್ಯ. ನಮ್ಮ ಕಾಲದಲ್ಲಿ ಈ ಸೌಭಾಗ್ಯವನ್ನು ಭಗವಂತ ಎಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾನೆ. ಇವತ್ತು ಭಾಳಷ್ಟು ಕಡೆ ಬ್ರಹ್ಮಕಲಶ ಆಗ್ತಾ ಇದೆ, ಭಾಳಷ್ಟು ಸತ್ಕರ್ಮಗಳು ನಡೀತಾ ಇದೆ, ಭಾಳಷ್ಟು ಜನ ಭಕ್ತಿಯ ಪರವಶದಲ್ಲಿ ತಲ್ಲೀನಾಗ್ತಾರೆ. ಎಷ್ಟೋ ರಾತ್ರಿ ಆಗಲು ಸಮುದ್ರ ಮಥನ ಆದಾಗೆ ದೇವಸ್ಥಾನದ ಜೀರ್ಣೋದ್ಧಾರ ಅಂತ ಹೇಳಿದರೆ ಶ್ರಮದಾನಗಳು ನಡೀತಾ ಇರ್ತದೆ ರಾತ್ರಿ ಆಗಲು. ಇದು ಕೂಡ ಒಂದು ಸಮುದ್ರ ಮಥನ. ಹಾಲಾಹಲ ವಿಷ ಇಡೀ ಜಗತ್ತಿನಲ್ಲಿ ವ್ಯಾಪಿಸ್ತಾ ಇದೆ. ಸಮುದ್ರ ಮಥನ ಮಾಡುವಾಗ ಕೂಡ ಹಾಲಾಹಲ ಅನ್ನುವಂಥ ರಾಕ್ಷಸನನ್ನು ಸಂಹಾರ ಮಾಡಿ ಆ ವಿಷ ಬರಲಿಕ್ಕೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ ಆ ಸಮುದ್ರವನ್ನು ಮಥಿಸಿದಾಗ ಅಮೃತ ಕಲಶ ಲಕ್ಷ್ಮಿ ಇಟ್ಕೊಂಡು ಬಂದಳು. ಈಗ ನಡೆಯುವುದು ಅದೇ. ಒಂದು ಕಡೆ ಆಲಾಲ ವಿಷ ವ್ಯಾಪಿಸ್ತಾ ಇದೆ, ರಾಕ್ಷಸಿಯ ಪ್ರವೃತ್ತಿಯ ವಿಷ ವ್ಯಾಪಿಸ್ತಾ ಇದೆ. ಇನ್ನೊಂದು ಕಡೆ ಇಂಥ ಸತ್ಕರ್ಮಗಳು ನಡೆಯುವುದರ ಮೂಲಕ ಅಮೃತತ್ವದ ಸಿಂಚನ ಬರ್ತಾ ಇದೆ. ಆದ್ದರಿಂದ ಇಂಥ ಒಂದು ಸನ್ನಿವೇಶದಿಂದ ಮಾಡತಕ್ಕಂಥ ಈ ಸತ್ಕರ್ಮಾದಿಗಳಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಸುದೃಢವಾದಂಥ ಹಿಂದೂ ಸಮಾಜದಲ್ಲಿ ನಾವು ಮತ್ಸರ ಬಿಟ್ಟು, ಯಾರು ಒಳ್ಳೆಯದಾದರೆ ಸಂತೋಷಪಟ್ಟು, ಇವತ್ತು ಶಾರದಾ ಆರ್ಟ್ಸ್ ಕಲಾವಿದರ ನಾಟಕ ನಿನ್ನೆ ಬಹುಶಃ ನೀವೆಲ್ಲ ವೇದಿಕೆಯಲ್ಲಿ ನೋಡಿದ್ದೀರಿ ಅಂತ ಹೇಳಿದರು, ಭಾಳ ಜನ ಸೇರಿದ್ದರು. ಆ ನಾಟಕದ ಹಿಂದೆ ಒಂದು ನೀತಿ ಇರ್ತದೆ. ಆ ನೀತಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಂಥ ಕಲಾವಿದರನ್ನು ಪೋಷಿಸ್ತಕ್ಕಂಥ ಒಂದು ಸತ್ಕರ್ಮ ಇಲ್ಲಿ ನಡೀತಾ ಇರೋದು ಒಳ್ಳೆಯ ವಿಚಾರ. ಅಂಥ ಕಲಾವಿದರನ್ನು ಪೋಷಿಸಿ ಬೆಳೆಸುವುದು ನಮ್ಮ ಸಮಾಜದ ಆದ್ಯ ಕರ್ತವ್ಯ. ಕೊರೋನಾದ ಸಂದರ್ಭದಲ್ಲಿ ಭಾಳಷ್ಟು ಜನ ಕಂಗೆಟ್ಟಿದ್ದಾರೆ. ಉದ್ಯಮದವರು, ವ್ಯವಹಾರ ಕ್ಷೇತ್ರದವರು, ಉದ್ಯೋಗ ಕ್ಷೇತ್ರದವರು, ಕಲಾವಿದರು ಎಲ್ಲರೂ ಭಾಳಷ್ಟು ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಶಬರಿಮಲೆ ಸನ್ನಿಧಾನದ ಅಯ್ಯಪ್ಪ ದೇವರು ಇನ್ನು ಮುಂದೆ ಅಂಥ ದುಸ್ಥಿತಿ ಈ ಲೋಕಕ್ಕೆ, ಈ ಜಗತ್ತಿಗೆ ಬರದಂತೆ ಸ್ವಾಮಿ ರಕ್ಷಣೆ ಮಾಡಲಿ. ಎಲ್ಲರಿಗೂ ಅವರವರ ಸದ್ಭಾವನೆಯಲ್ಲಿ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ, ಒಂದಾಗಿ, ಪ್ರೀತಿಯಲ್ಲಿ, ಭಾವೈಕ್ಯತೆಯಲ್ಲಿ, ಐಕ್ಯತೆಯಲ್ಲಿ ಮತ್ಸರ ಬಿಟ್ಟು, ಏರು ಎಡ್ಡೆ ಅಂಡಲ ನಮ್ಮ ಮಕ್ಕಳು, ಏರು ಹಾಳಾಂಡಲ ನಮ್ಮ ಮಕ್ಕಳು,
ಈ ಭಾವನೆ ನಮ್ಮ ಪನ್ಪನ ಭಾವನೆ ಬರ್ಪುಲೆ ಕಾವಡು ನಮ್ಮ ಪೂರ ಭಾವೈಕ್ಯತೆಡು ಒಟ್ಟಾಪನ ಮನಸ್ಸು ಒಗ್ಗಟ್ಟಾಪನ ಮನಸ್ಸು ಪ್ರತಿ ಒಂಜಿ ಸನ್ನಿಧಾನದ ಆ ಭಗವಂತನ ಅನುಗ್ರಹದ ನಡತದ ಬರಡಂದು ಪ್ರಾರ್ಥನೆ ಮಂತೊಂದುಲ್ಲೆ. ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು, ಎಲ್ಲರನ್ನು ಪ್ರೀತಿಸಿ ಇಲ್ಲಿ ಆಗತಕ್ಕಂಥ ವಾರದ ಭಜನೆ, ಗುರುವಾರದ ಭಜನೆ ಎಲ್ಲ ಭಕ್ತಾದಿಗಳು ಸೇರಿ ಒಗ್ಗಟ್ಟಾಗಿ ಈ ಕ್ಷೇತ್ರಕ್ಕೆ ಆದಷ್ಟು ಮಕ್ಕಳನ್ನು ತರಿಸಿ ಶನಿವಾರ ಆದಿತ್ಯವಾರ ಮಕ್ಕಳಿಗೆ ಸಂಸ್ಕಾರ ಕೊಡತಕ್ಕಂಥ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಮನೋಭಾವವನ್ನು ಬೆಳೆಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ನಾನು ಆಗಲೇ ಹೇಳಿದಾಗೆ ಒಂದೆರಡು ಮಕ್ಕಳಿಗೆ ಬರತಕ್ಕಂಥ ಅನಾಹುತದಿಂದ ಇಡೀ ಹಿಂದೂ ಸಮಾಜ ಹದಗೆಡ್ತಾ ಇದೆ. ಮಕ್ಕಳಿಗೆ ಸಂಪತ್ತು ಮಾಡುವುದಲ್ಲ, ಮಕ್ಕಳನ್ನು ಸಂಪತ್ತು ಮಾಡತಕ್ಕಂಥ ಪ್ರಯತ್ನದಲ್ಲಿ ಎಲ್ಲ ಶ್ರದ್ಧಾ ಕೇಂದ್ರಗಳು, ಆಶ್ರಮಗಳು, ಮಠ ಮಂದಿರಗಳು, ಯತಿಶ್ರೇಷ್ಠರು ಪ್ರಯತ್ನಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಆ ಸನ್ನಿವೇಶವನ್ನು ಇಡೀ ಸಮಾಜ ಅಲ್ಲಲ್ಲಿ ನಿರ್ಮಾಣ ಮಾಡುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿ, ಬಹುಶಃ ಅನಂತೇಶ್ವರನ ಸನ್ನಿಧಾನದಿಂದ ಹೊರಟಂಥ ಹೊರೆಕಾಣಿಕೆ ಮೆರವಣಿಗೆ ಮೂಲಕ ಪ್ರಾರಂಭ ಆದಂಥ ಈ ಕಾರ್ಯಕ್ರಮ ಇನ್ನಷ್ಟು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಲಿ. ಯದ್ಭಾವ್ಯಂ ತದ್ಭವತಿ. ಎಲ್ಲರ ಭಾವೈಕ್ಯತೆಯನ್ನು ಐಕ್ಯಮತ್ಯದೊಂದಿಗೆ ಸಮಾಜವನ್ನು ತೀಡಲಿಕ್ಕೆ ಬೇಕಾದಂಥ ಅವಕಾಶ ಅನುಕೂಲತೆಯನ್ನು ಪರಮಾತ್ಮ ಎಲ್ಲರಿಗೂ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ, ಇಲ್ಲಿಯ ತಾಯಿ ಅವರ ಹಿರಿಯರು ಕೊಟ್ಟಂಥ ಈ ಒಂದು ದಾನದ ಫಲ ಅವರ ಇಡೀ ಕುಟುಂಬಕ್ಕೆ, ಅವರ ಮಕ್ಕಳ ಮೊಮ್ಮಕ್ಕಳು, ಅವರ ಕಾಲಾಂತರದಲ್ಲಿ ಅವರ ಇಡೀ ಕುಟುಂಬಕ್ಕೆ ಅಯ್ಯಪ್ಪ ಸನ್ನಿಧಾನದಲ್ಲಿರ್ತಕ್ಕಂಥ ಅಯ್ಯಪ್ಪನ ಶ್ರೀರಕ್ಷೆ ಆ ಇಡೀ ಕುಟುಂಬಕ್ಕೆ ಬೆಳಗಿ ಬರಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಒಂದು ಹರಿನಾಮ ಸಂಕೀರ್ತನೆಯನ್ನು ಹೇಳಿ ನನ್ನ ಆಶೀರ್ವಚನ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ. ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳು, ಅಯ್ಯಪ್ಪ ಭಕ್ತವೃಂದದವರು, ಇಲ್ಲಿ ಆಡಳಿತ ಸಮಿತಿಗೂ ಇನ್ನಷ್ಟು ಈ ಕ್ಷೇತ್ರದ ಉನ್ನತಿಯಲ್ಲಿ, ಈ ಕ್ಷೇತ್ರದಲ್ಲಿ ಆಗತಕ್ಕಂಥ ಸತ್ಕರ್ಮಕ್ಕೆ ಇನ್ನಷ್ಟು ಶಕ್ತಿಯನ್ನು ಆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ, ಬೋಲೋ ಬೋಲೋ ಸಬ್ಬಿಲ್ ಬೋಲೋ ಓಂ ನಮಃ ಶಿವಾಯ. ಸ್ವರ ಬರುವುದಿಲ್ಲ. ಒಣಸುಂಡದು ಪಾಯಸಲುಂಡು ಒಣಸಲುಂಡು ಗಟ್ಟಿ ಇಡಬೇಕು. ಒಣಸ ಮನ್ಪುಲೆ ಗಟ್ಟಿ ಇತ್ತೆ ಭಜನೆ ಪನ್ನೆ ಆ ಲಾಡಲುಂಡು ಬೇಗ ಜೀರ್ಣ ಆಪುಣು. ಗಟ್ಟಿ ಭಜನೆ ಪಣ್ಣಿನಾತು ಜೀರ್ಣ ಶಕ್ತಿ ಜಾಸ್ತಿ ಆಪುಣು. ಕೈ ತಟ್ಟದ ಭಜನೆ ಪನ್ನೆ ದಯಪಣ್ಣದ ನಂಚಿನ ಧನಾತ್ಮಕವಾಗಿ ನಂಚಿನ ಋಣಾತ್ಮಕವಾಗಿ ನಂಚಿನ ಶಕ್ತಿ ಪೋದು ಧನಾತ್ಮಕವಾದ ಪ್ರತಿಕ್ರಿಯೆ ಮನ್ಪುನ ಶಕ್ತಿ ಈ ಚಪ್ಪಾಳೆ ಸ್ಥಿತಿ ಇಡೋನು. ಉಚ್ಛ್ವಾಸ ಬಗ್ಗೆ ನಿಶ್ವಾಸದ ಸಮತೋಲನ ಆದು ಹಾರ್ಟ್ ಅಟ್ಯಾಕ್ ಕಮ್ಮಿ ಆದ ಕಾರಣನೇನ ಚಪ್ಪಾಳೆ ತಟ್ಟೋಡು. ನಿಕ್ಲು ಇಲ್ಲದಲ್ಲ ಈ ಕುಲ್ಲು ನಗಲ ಚಪ್ಪಾಳೆ ತಟ್ಟೋಡು. ಕಂಡನಿ ತೆಲಿಪು ನಗಲ ಚಪ್ಪಾಳೆ ತಂದಿಟ್ಟೋಡು. ಕಂಡನಿಗೆ ಬೇಜಾರನ್ನಗಲ ಚಪ್ಪಾಳೆ ತಟ್ಟೋಡು. ಬುಡದಿಗೆ ಬೇಜಾರನ್ನ ಕಂಡನಿ ಚಪ್ಪಾಳೆ ತಟ್ಟೋಡು. ಎಂಚ ಐಟಾಂಡಲ ಆರೋಗ್ಯ ಎಡ್ಡೆ ಆಪುಣು. ನಿಜವಾದ ಶಕ್ತಿ ಉಂಡಿನಕ್ಕೆ ಏನು ಭಾರಿ ಅರ್ಥ ಉಂಡು. ಅಂಚಾದು ಚಪ್ಪಾಳೆ ತಟ್ಟಿನಾತು ನಮ್ಮ ದೇಹದ ಶಕ್ತಿಲು ವೃದ್ಧಿ ಆಪುಣು, ರೋಗ ನಿರೋಧಕ ಶಕ್ತಿಲೇ ಹೆಚ್ಚಾಪುಣು. ಅಂಚಾದು ಚಪ್ಪಾಳೆ ತಟ್ಟಿಲಿ ಭಜನೆ ಪನ್ನಾಗ ಬೋಲೋ ಬೋಲೋ ಸಬ್ ಮಿಲ್ ಬೋಲೋ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. बोलो बोलो सब मिल बोलो ओम नमः शिवाय. जोट जटा में गंगाधारी, जोट जटा में गंगाधारी, त्रिशूलधारी डमरू बजावे, त्रिशूलधारी डमरू बजावे, डम 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 डमरू बजावे, डम 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 डमरू बजावे,
ಗೋಂಗುಟಾದೋ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. बोलो ओम नमः शिवाय. बोलो ओम नमः शिवाय. बोलो ओम नमः शिवाय. बोलो ओम नमः शिवाय. बोलो बोलो सब मिल बोलो ओम नमः शिवाय. 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 बोलो बोलो सब मिल बोलो ओम नमः शिवाय. बोलो बोलो सब मिल बोलो ओम नमः शिवाय. ಪುರೇರೆಗಳ ದೇವರೆಡ್ಡೆ ಮನ್ಪಡೆ ಪ್ರಸಾದ ಓಡೆ ಪಾಡು ನಿಂದಿತ್ತೆ ಪೊಂಜೋಲ್ಡಕ್ಕೆ ನೋಡು. ಪ್ರಸಾದ ಓಡೆ ಪಾಡು ನೀನು ನಮ್ಮ ಹಿಂದೂ ಸಮಾಜದ ಮಲ್ಲ ದುರಂತ. ಪ್ರಸಾದ ಓಡೆ ಪಾಡೋಡು ಕೆಂಡ ಪ್ರಸಾದ ಪಾಡಿರೋ ಜಾಗೇನೆ ಇಜ್ಜಿತ್ತೆ. ಇಜಿನ ಬೆತ್ಕಲದ ಮಧ್ಯಡು ಪ್ರಸಾದ ಪಾಡು ನಿತ್ತೆ ಬೆತ್ಕಲೆ ಪೋದು ಬರ್ಚುನಿ ಒಂದು ಭಾರಿ ದರಿದ್ರ ನೆನಪುದಿಲ್ಲ. ನನಗೆ ಭಾರಿ ಅರ್ಥ ಉಂಡು. ಅಪ್ಪೆಲ್ಲೆಗೆ ಈ ಬಾಗಡು ಬೆತ್ಕಲದ ಬಾಗಡು ಈ ಪ್ರಸಾದ ಪಾಡಂಡ ತ್ರಿಗುಣಾತ್ಮಿಕೆ ಆಯ್ನೆಂಚಿನ ಮಹಾಲಕ್ಷ್ಮಿ ಮಾಕಾಳಿ ಮಹಾಸರಸ್ವತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಸಂಭೂತೆ ಆಯ್ನೆಂಚಿನ ಆ ದಿವ್ಯ ಶಕ್ತಿದ ಪ್ರಭಾವ ಪುನಿ ಮುಲ್ಪ ಒಂಜಿ ಪೊಂಜೋನ ವರ್ಚಸ್ಸು ಬಕ ತೇಜಸ್ಸದ ಪ್ರಭಾವ ಪುನಿ ಮೂಲು. ಪ್ರಸಾದ ಪಾಡೇರನೇ ಗೊತ್ತುಜಿ. ಪ್ರಸಾದ ಓಲು ದೀಪುನಿಂದ ಗೊತ್ತುಜಿ. ಪ್ರಸಾದದ ಪಾವಿತ್ರತೆ ಗೊಪ್ಪುಜಿ ನಮಗೆ ಹಿಂದುಲೇಗೆ. ತೀರ್ಥ ಎಂಚೆ ದೆತೋ ನೋಡೋದು ಗೊತ್ತಿಜ್ಜಿ. ಸ್ವಾಮಿಲ್ನಕಲ ಮಂತ್ರಾಕ್ಷತೆ ದೆತೋ ನೋಡಿ ಎಂಚ ಅಂದು ಗೊತ್ತಿಜ್ಜಿ. ಅವು ದೆತೋನ್ನಾಗನೇ ಪೂರ ಅರ್ಧ ಭಾಷೆ ತೀರ್ಥ ಬರೋಣ. ತೀರ್ಥ ಒಂಜಿ ಬಿಂದು ತೀರ್ಥ ಸಮೇತ ದೆತೊನ್ನಾಗ ನೆಲಕ್ಕೆ ಬುರ್ರೆ ಬಲ್ಲಿ. ತೀರ್ಥ ದೆತೊನ್ನಾಗ ಶಬ್ದ ಮಂತದ ಬರ್ರೆ ಬಲ್ಲಿ, ಶಬ್ದ ಸಮೇತ ಬರ್ರೆ ಬಲ್ಲಿ. ಸ್ವಾಮೀಜಿ ನಕ್ಲ ಮಂತ್ರಾಕ್ಷತೆ ದೆತೊಂಡ ಆಯ್ತ ಒಂಜಿ ಕಾಳು ಮಂತ್ರಾಕ್ಷತೆ ನೆಲಕ್ಕೆ ಬುರ್ರೆ ಬಲ್ಲಿ. ಅವೇನು ಆತ ಪಾವಿತ್ರತೆಡು ಇಲ್ಲಡು ಕೊಲುದು ಅವೇನು ಒಂಜಿ ಕರಡಿಗೆಡು ಪಾಡ್ದು ನಿಖಲ್ನ ಅರಿಟಿದ ಅರಿದೀಪುನ ಖಜಾನೆದೊಲೈ ಅತ್ತನ ದೇವೇರ್ನ ಸ್ಟ್ಯಾಂಡರ್ಡ್ ದಿಂಡ ಆ ಇಲ್ಲಗೆ ರಕ್ಷವು ಭಾರಿ ಪವರ್ ಉಂಡು ಮಂತ್ರಾಕ್ಷತೆ. ಓ ನಿಖಲ್ನ ತಪ್ಪತ್ತು ಎಂಕ್ಲಂಚಿನಕ್ಲೆ ಪನ್ರ ಪುರ್ಸೋತಿಜ್ಜಿ. ಬ್ರಾಹ್ಮಣ್ಯಗೆ ಐಕೆ ಪೋಯರ ದುಂಬು ಪನ್ರ ಆಪುಜಿ. ಇಂಚಿನ ಪರಿಸ್ಥಿತಿ ಸಮಾಜ ಇತ್ತಿನ ಹಿಡ್ದ ಆ ಸ್ಥಿತಿಲು ಅದಕ್ಕೋಸ್ಕರ ನಮ್ಮ ಪೂರ ಅರ್ಥ ಮಂತ ನೋಡು. ಪ್ರಸಾದ ತೀರ್ಥ ಪ್ರಸಾದ ಮಂತ್ರಾಕ್ಷತದ ಪಾವಿತ್ರತೆ ಪಂಡು ಅವು ಬರೀ ಇಡೀ ಸುದೃಢವಾಯಿ ನಂಚಿನ ಹಿಂದೂ ಸಮಾಜಕ್ಕೆ ಆಯ್ತ ಶಕ್ತಿ. ಒಂಜಿ ಕೊಡಿಯರೆತ ಬೂಲ್ಯ ದೈವದ ಪತೊಂದು ಆ ದೈವದ ಬೂಲ್ಯನ ಪತೊಂದು ಇನ್ನು ಜಗತ್ತದ ಮೂಲೆ ಮೂಲೆಗೆ ಪೋಂಡ ಎಂಚೆಂಚಿನ ಪ್ರಭಾವಿತವಾಯಿನೆಂಚಿನ ಶಕ್ತಿದ ಪ್ರಭಾವ ನಮ್ಮ ದೈವ ಆರಾಧನೆದ ಜನಪದೇವಾಯಿನೆಂಚಿನ ದೈವಾರಾಧನೆ ಬೆಳಗೋದು ಬೆಪ್ಪನಂಚಿನ ಕಾಲಸ್ಥಿತಿಡೆ ನಮ್ಮ ಒಪ್ಪನ ಈ ಕಾಲಸ್ಥಿತಿಡೆ ನಮ್ಮ ಹಿಂದೆ ಪಾವಿತ್ರತೆಯನ್ನು ಅರ್ಥ ಮಂತದು ಅವೇನು ಒರಿಪುನ ಕೆಲಸ ಮನ್ಪನ ಬರೆಯತ್ತ ಅವಶ್ಯಕತೆ ಉಂಡು ಪನೊಂದು ಐಕೆ ದೇವರ ಶಕ್ತಿ ಕೊರಡು ಪೂರೇರೆಗಳ ಆಚರಣೆ ಬಕ ಆಚಾರದ ಮಹತ್ವವನ್ನು ತೆರೆಯುವಂಚಿನ ಮನೋಭಾವ ಇಡೀ ಸುದೃಢವಾಯಿನಂಚಿನ ಹಿಂದೂ ಸಮಾಜದ ಅಲ್ಪಲ್ಪ ದೇವಸ್ಥಾನ ಮಠ ಮಂದಿರ ಶ್ರದ್ಧಾ ಕೇಂದ್ರದಲ್ಲಿ ಪೂರ ಬೆಳಗದು ಬರಡೊಂದು ಪನ್ಪನ ಪ್ರಾರ್ಥನೆದೊಟ್ಟಿಗೆ ಲೋಕ ಕಲ್ಯಾಣ ಆವಡು ವಿಶ್ವಶಾಂತಿ ಆವಡನ್ನು ಪ್ರಾರ್ಥನೆ ಮಂತದ ನೆರಡು ಪಾತ್ರ ಗುರುಚರಣಗೆ ಸಮರ್ಪಣೆ ಮನ್ಪ. ಜೈ ಗುರುದೇವ್ ದತ್ ಅವಧು ಚಿಂತನೆ. ಧರ್ಮದ ಆಚರಣೆ ಬಗ್ಗೆ ಭಾಳಷ್ಟು ವಿಷಯಗಳನ್ನು ಈ ಒಂದು ಆಚರಣೆ ಮುಖಾಂತರ ನೀವು ಎಲ್ಲ ಭಕ್ತರಿಗೂ ತಿಳಿಯಪಡಿಸಿದ್ದೀರಾ. ಅದೇ ರೀತಿಯಲ್ಲಿ ನಮ್ಮಲ್ಲಿರುವ ಸಂಪತ್ತನ್ನು ನಮ್ಮ ಸ್ವಂತದ ಸುಖಕ್ಕಾಗಿ ವಿನಿಯೋಗಿಸದೆ ಈ ಸಮಾಜದ ಹಿತಕ್ಕಾಗಿ ನಾವು ಸಂಪತ್ತನ್ನು ವಿನಿಯೋಗಿಸಬೇಕು. ಧರ್ಮದ ಆಚರಣೆ ಯಾವ ರೀತಿ ನಡಿಬೇಕು, ದೇವರ ಮೇಲೆ ನಂಬಿಕೆ ವಿಶ್ವಾಸದಿಂದ ನಾವು ಕಾರ್ಯಪ್ರವೃತ್ತರಾದರೆ ಖಂಡಿತವಾಗಿ ದೇವರ ಅನುಗ್ರಹ ನಮಗೆ ಆಗ್ತಂಬ ಸಂದೇಶವನ್ನು ನೀಡಿದ ಅಮೃತ ಆಶೀರ್ವಚನದ ಪರಮ ಪೂಜ್ಯ ಶ್ರೀ ಮೋಹನದಾಸ್ ಸ್ವಾಮೀಜಿಯವರಿಗೆ ಗೌರವಪೂರ್ವಕದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದೀಗ ಈ ಒಂದು ಕ್ಷೇತ್ರಕ್ಕೆ ಸ್ಥಳದಾನ ಮಾಡಿದಂಥ ಕೋಡಿ ವೈದ್ಯರವರ
ಪುತ್ರಿಯಾದ ಹಿಮಾವತಿ ಅವರು ಅಮ್ಮನವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಸ್ವಾಮೀಜಿಗಳು ಹಾಗೂ ಗುರುಸ್ವಾಮಿ ಅದರ ಅಧ್ಯಕ್ಷರು ಜೊತೆ ಕೂಡಿಕೊಂಡು ಅವರಿಗೆ ಗೌರವವನ್ನು ಸಮರ್ಪಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ನಾವು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಪರಮ ಪೂಜ್ಯ ಸ್ವಾಮೀಜಿಯವರು ಗೌರವದ ಶಾಲನ್ನು ಒದಗಿಸಿ ನಮ್ಮೆಲ್ಲರ ಪರವಾಗಿ ಕ್ಷೇತ್ರ ಪರವಾಗಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರಿಗೆ ಫಲ ಕಾಣಿಕೆ ಸ್ಮರಣಿಕೆ ಹಾಗೂ ಅಭಿನಂದನಾ ಪತ್ರವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಪರಮಪೂಜ್ಯ ಸ್ವಾಮೀಜಿಯವರವರನ್ನು ಗೌರವಿಸಲಿದ್ದಾರೆ. ದಿವ್ಯ ಹಸ್ತದಲ್ಲಿ ತಮ್ಮ ಈ ಒಂದು ಕಿರು ಸನ್ಮಾನವನ್ನು ಪಡೆದಂಥ ಕೋಡಿ ವೈದ್ಯರ್ ಇವರ ಸುಪುತ್ರಿ ಹಿಮಾವತಿ ಅಮ್ಮ ಅವರನ್ನು ಮಗದೊಮ್ಮೆ ಎಲ್ಲರೂ ಎದ್ದು ನಿಂತು ಅವರಿಗೊಂದು ಗೌರವವನ್ನು ಸೂಚಿಸಿ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸಬೇಕಾಗಿ ವಿನಿಸಿಕೊಳ್ಳುತ್ತಿದ್ದೆ. ಗೌರವಾರ್ಪಣೆ ಮಾಡಿದಂಥ ಪರಮಪೂಜ್ಯ ಸ್ವಾಮೀಜಿಯವರಿಗೂ ಅದೇ ರೀತಿಯಲ್ಲಿ ಅಯ್ಯಪ್ಪ ಕ್ಷೇತ್ರ ಗುರುಸ್ವಾಮಿಯವರಿಗೂ ಅಧ್ಯಕ್ಷರಿಗೂ ಕಾರ್ಯದರ್ಶಿ ಅದೇ ರೀತಿ ಎಂ ದೇವರಾಜ್ ಪದ್ಮಣ್ಣ ಇವರೆಲ್ಲರಿಗೂ ಗೌರವಪೂರ್ವಕದ ವಂದನೆಗಳನ್ನು ನಾವು ಸಲ್ಲಿಸ್ತಾ ಮುಂದೆ ಈ ಕಾರ್ಯಕ್ರಮದ ನಂತರ ತೀರ್ಥಪ್ರಸಾದಾಗಿ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಸ್ವಾಮೀಜಿಯವರಿಂದ ಅದೇ ಮಹಿಳಾ ಸಮಿತಿಯವರು ಕೂಡ ಒಮ್ಮೆ ವೇದಿಕೆಗೆ ಹೋಗಿ ಅಯ್ಯಪ್ಪ ಕ್ಷೇತ್ರದ ಪದಾಧಿಕಾರಿಗಳು ಹಾಗೂ ಮಾತೃ ಮಂಡಳಿ ಅದೇ ರೀತಿಯಲ್ಲಿ ಅಯ್ಯಪ್ಪ ಪ್ರಾಂತನ ಯುತ್ತಿನ ಅದರ ಅಧ್ಯಕ್ಷರಿದ್ದರೆ ಅವರು ಕೂಡ ವೇದಿಕೆಯಲ್ಲಿ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ತ್ರಿಮೂರ್ತಿಗಳಾಗಿ ಇಲ್ಲಿ 3 ಸಂಸ್ಥೆ ಇದೆ. ಒಂದು ಅಯ್ಯಪ್ಪ ಕ್ಷೇತ್ರ ಇದೆ, ಅದೇ ರೀತಿಯಲ್ಲಿ ಮಾತೃ ಮಂಡಳಿ ಇದೆ, ಅಯ್ಯಪ್ಪ ಫಂಡ್ಸ್ ಇದೆ. ಎಲ್ಲರ ಗೌರವಪೂರ್ವಕವಾದ ನಿಮ್ಮ ಈ ಒಂದು ಕೊಡುಗೆ ಜಾಗೃತಿಗಾಗಿ ಧರ್ಮದ ಉಳಿವಿಗಾಗಿ ಇಂಥ ದೊಡ್ಡ ಭವ್ಯ ಮಂದಿರ ನಿರ್ಮಾಣ ಆಗಬೇಕಾದ್ರೆ ನಿಮ್ಮ ಹಿರಿಯರ ಒಂದು ದೊಡ್ಡ ಮನಸ್ಸು, ಅದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ. ಮುಂದಕ್ಕೆ ಕೂಡ ನಿಮ್ಮೆಲ್ಲರ ಕುಟುಂಬಸ್ಥರ ನಮ್ಮ ಚಂದ್ರಸಣ್ಣ ಪೆಲಪಾಡಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ಚಂದ್ರಸಣ್ಣ ಬನ್ನಿ. ನಮ್ಮ ಎಲ್ಲ ಒಂದು ಸಾರಥಿಯಾಗಿ ಭಾಳಷ್ಟು ಓಡಾಡುವವರು. ಅದೇ ರೀತಿ ಅಯ್ಯಪ್ಪ ಫಂಡ್ಸ್ನವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೆ. ಅದೇ ರೀತಿಯಲ್ಲಿ ಕೋಡಿ ವೈದ್ಯರಿವರ ಒಂದು ಕಿರಿಯ ತಾರೆಮಾಲದಂಥ ನಮ್ಮ ಶಿವಪ್ರಸಾದ್ ಪೆಲಪ್ಪಾಡಿ ಅವರು ಕೂಡ ವೇದಿಕೆಗೆ ಬರಬೇಕು. ದಯವಿಟ್ಟು ನಮ್ಮ ಶಿವಪ್ರಸಾದ್ ಪೆಲಪ್ಪಾಡಿ ಇದೊಂದು ಅವಿಸ್ಮರಣೀಯ ಕ್ಷಣ. ದಿನಕರ್ BM ಅವರು ಕೂಡ ಬರಬೇಕು. ಇಂಥೊಂದು ಅವಿಸ್ಮರಣೀಯ ಕಾರ್ಯಕ್ರಮ ಮುಂದಕ್ಕೆ ನಮಗೆ ಸಿಗಲಿಕ್ಕಿಲ್ಲ. ದಯವಿಟ್ಟು ಇವತ್ತೊಂದು ದೇವರ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಕೋಡಿ ವೈದ್ಯರ ಈಗ ಹಿರಿಯ ತಲೆಮಾರಿನವರ ನಾವು ಸನ್ಮಾನಿಸುವ ಕಾರ್ಯಕ್ರಮ, ಒಂದು ಗೌರವಾರ್ಪಣೆ. ಅದೇ ರೀತಿ ಜ್ಯೋತಿ ಪ್ರಕಾಶ್ ಅವರು ಕೂಡ ಬರಬೇಕು. ಶಿವಪ್ರಸಾದ್ ಪೆಲಪಾಡಿ, ದಿನಕರಣ್ಣ, ನಮ್ಮ ಹಿರಿಯರ ಶ್ರೀಧರಣ್ಣ ಅವರು ಕೂಡ ಬರಬೇಕು.
ನಮ್ಮ ದಮಯಂತಿಯಮ್ಮ ಅವರು ಬರಬೇಕು, ಅದೇ ತಾರನಾಥ ಮಂಜೂರು ಅವರು ಬರಬೇಕು. ಇಲ್ಲಿ ದೊಡ್ಡ ಒಂದು ಆಧ್ಯಾತ್ಮಿಕ ಧ್ಯಾನ ಕೇಂದ್ರ ಇದೆ, ನಿತ್ಯಾನಂದ ಧ್ಯಾನ ಮಂದಿರ. ಇದಕ್ಕೂ ಕೂಡ ಸ್ಥಳದಾನ ನೀಡಿದವರೇ ಈ ಇಷ್ಟು ಒಂದು ಪೇಟೆಯ ಹೃದಯ ಭಾಗದಲ್ಲಿ ಇಷ್ಟು ದೊಡ್ಡ ಅವರು ಜಾಗವನ್ನು ಮಾಡಬೇಕಾದ್ರೆ ಭಾಳಷ್ಟು ಹೃದಯ ಶ್ರೀಮಂತಿಕೆಯವರು, ಕೋಡಿ ವೈದ್ಯರ ಕುಟುಂಬದವರು. ಈ ಒಂದು ಅವಿಸ್ಮರಣೀಯ ಕಾರ್ಯಕ್ರಮ ನಾವೆಲ್ಲರೂ ಭಾಗವಹಿಸೋದು ನಮ್ಮ ಪುಣ್ಯ. ಸ್ವಾಮೀಜಿಯವರು ಹೇಳಿದಾಗೆ ನಾವು ಏನು ಸಂಪತ್ತು ನಮ್ಮಲ್ಲಿ ಉಳಿದಿಲ್ಲ, ಕೊನೆಗೆ ನಾವೇನು ದಾನ ಮಾಡಿದ್ದೇವೆ ಅದು ಮಾತ್ರ ನಮ್ಮೊಂದಿಗೆ ಇರುವುದು ಅಂತೇಳಿ ಅಂಥ ಒಂದು ಸತ್ಕರ್ಮವನ್ನು ಮಾಡಿದಂಥ ಅವರ ಕೋಡಿ ವೈದ್ಯರ ಕುಟುಂಬ ಎಲ್ಲರಿಗೂ ಕೂಡ ನಾವು ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸಬೇಕು. ನಾವೆಲ್ಲ ಚಿರಋಣಿಯಾಗಿದ್ದೇವೆ. ಎಲ್ಲರಿಗೂ ಕೂಡ ನಮ್ಮ ಅಯ್ಯಪ್ಪ ಕ್ಷೇತ್ರದ ಪರವಾಗಿ ಗೌರವಪೂರ್ವಕವಾದ ಅಭಿನಂದನೆಗಳೊಂದಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಈ ಒಂದು ಆಶೀರ್ವಚನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಪರಮಪೂಜ್ಯ ಸ್ವಾಮೀಜಿಯವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಧನ್ಯವಾದ ಸಮರ್ಪಿಸಿದ್ದೇವೆ. ಕ್ಷೇತ್ರ ಅಧ್ಯಕ್ಷರ ಪದ್ಮನಾಭ ಕಡಪರ್ ಅವರಿಗೂ, ಗುರುಸ್ವಾಮಿ ಅವರಿಗೂ, ಸನ್ಮಾನ ನೆರವೇರಿಸಿದಂಥ ಎಲ್ಲ ಈ ಕ್ಷೇತ್ರದ ಅಯ್ಯಪ್ಪ ಕ್ಷೇತ್ರದ ಸಮಿತಿಗೂ, ಮಹಿಳಾ ಸಮಿತಿಗೂ, ಅಯ್ಯಪ್ಪ ಫಂಡ್ಸ್ನ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಮುಂದೆ ಶ್ರೀದೇವರ ಬ್ರಹ್ಮ ಕಲಶೋತ್ಸವದ ಅನ್ನ ಪ್ರಸಾದದ ಅನ್ನ ಸಂತರ್ಪಣೆ ನಡೆಯಲಿದೆ. ಎಲ್ಲರೂ ಕೂಡ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕೆನಿಸಿಕೊಳ್ಳುತ್ತಿದ್ದೆ. ಕ್ಷೇತ್ರಕ್ಕೆ ಹೋಗಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ, ಅನ್ನ ಪ್ರಸಾದ ಸ್ವೀಕರಿಸಿ. ಅದೇ ರೀತಿಯಲ್ಲಿ ಸಂಜೆ ಪ್ರೇರಣದ ಸಭಾಂಗಣದಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಲಯ ಪ್ರೇರಣದಲ್ಲಿ ಬಂದಂಥ ಎಲ್ಲ ಭಗವದ್ಭಕ್ತರು ಕೂಡ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೆಲ್ಲರೂ ಸಾವಕಾಶವಾಗಿ ಭಾಳಷ್ಟು ಏನು ಒತ್ತೇನು ಆಗಲಿಲ್ಲ, ಮಧ್ಯಾಹ್ನ ಆಗುವುದಷ್ಟೇ ಎಲ್ಲರೂ ಶ್ರೀ ದೇವರ ಪ್ರಸಾದ ಭೋಜನವನ್ನು ಸ್ವೀಕರಿಸಬೇಕು ಎನಿಸಿಕೊಳ್ಳುತ್ತಿದ್ದೆ. ಅದೇ ರೀತಿಯಲ್ಲಿ ಸಂಜೆ ಸ್ಥಳೀಯ ಪ್ರತಿಭೆಗಳಿಂದ ನಮ್ಮ ಭವ್ಯಶ್ರೀ ಬಾಡೂರು ಇವರಿಂದ ಅವರ ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿ. ಒಂದು ರಕ್ತೇಶ್ವರಿ ಕ್ಷೇತ್ರದರೆ ಅವರು ಅದಕ್ಕೆ ಸಂಬಂಧಪಟ್ಟವರು ನಮ್ಮ ಕ್ಷೇತ್ರದ ಪ್ರಧಾನರಾದಂಥ ಪದ್ಮನ ಬಾಡೂರು ಇವರ ಸುಪುತ್ರಿ ಭವ್ಯಶ್ರೀ ಬಾಡೂರು ಅವರ ಶಿಷ್ಯ ವೃಂದರನ್ನ ವಿಶೇಷವಾದಂಥ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿಯಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಪಡಿ ಪೂಜೆ ಕೂಡ ನಡೆಯಲಿದೆ. ಎಲ್ಲ ಭಗವದ್ಭಕ್ತರು ಕೂಡ ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಅಯ್ಯಪ್ಪ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕೆನಿಸಿಕೊಳ್ಳುತ್ತಾ ಇದ್ದೇವೆ. ನೋಡಿ, ಈ ಕಾರ್ಯಕ್ರಮ ಧ್ವನಿ ಮೀಡಿಯಾದಲ್ಲಿ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ 45 ನಂಬರ್ನಲ್ಲಿ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ವೀಕ್ಷಿಸಬೇಕೆನಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಇಲ್ಲಿಯ ಯುವಕರು, ಅಯ್ಯಪ್ಪ ಕ್ಷೇತ್ರದಲ್ಲಿ ಒಂದು ಯುವಕರು ಒಂದು ಮೀಡಿಯಾವನ್ನು ಮಾಡಿದ್ದಾರೆ, ದೃಶ್ಯ ಮಾಧ್ಯಮವನ್ನು, ಧ್ವನಿ ಅಂತೇಳಿ. ಮಂಜೇಶ್ವರದ ಇಲ್ಲಿ ನಡೆಯುವಂಥ ಎಲ್ಲ ಸಾಮಾಜಿಕ, ಧಾರ್ಮಿಕ, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಎಲ್ಲರಿಗೆ ಅದನ್ನು ತಿಳಿಯಪಡಿಸುವಂಥ ಪ್ರಸಾರ ಮಾಧ್ಯಮ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ವೀಕ್ಷಿಸಬೇಕೆನಿಸಿಕೊಳ್ತೇವೆ. ಧ್ವನಿ ಮೀಡಿಯಾದವರಿಗೆ ನಮ್ಮ ಅಯ್ಯಪ್ಪ ಕ್ಷೇತ್ರದ ಪರವಾಗಿ ನಾವು ಗೌರವಪೂರ್ವಕವಾದ ಅಭಿನಂದನೆ ಸಲ್ಲಿಸಿದೆ. ಇನ್ನಷ್ಟು ಈ ಒಂದು ಮಂಜೇಶ್ವರ ಅಲ್ಲ, ಕಾಸರಗೋಡಲ್ಲ, ನಮ್ಮ ಕೇರಳ, ಕರ್ನಾಟಕದಾದ್ಯಂತ ನಮ್ಮ ಧ್ವನಿ ಮೀಡಿಯಾವು ಭಾಳಷ್ಟು ಇಂಥ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಪ್ರಸರಿಸುವಂಥ ಒಂದು ಅವಕಾಶವನ್ನು, ಅನುಗ್ರಹವನ್ನು ದೇವರು ನಿಮಗೆ ಮಾಡಲಿ ಅಂತ ನಾವು ಆಶಿಸ್ತಾ ಇದ್ದೇವೆ.
ಎಲ್ಲ ಭಗವದ್ಭಕ್ತರಲ್ಲಿ ವಿನಂತಿ, ದಯವಿಟ್ಟು ಅಯ್ಯಪ್ಪ ಮಂದಿರದ ಬಲಬದಲ್ಲಿರುವಂಥ ವಿಶ್ವ ಪರಿಷತ್ ಕಾರ್ಯಾಲಯ ಪ್ರೇರಣದಲ್ಲಿ ಅನ್ನ ಸಂತರ್ಪಣೆ ಶ್ರೀದೇವರ ಪ್ರಸಾದ ವಿತರಣೆ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಪ್ರಸಾದ ಭೋಜನವನ್ನು ಸ್ವೀಕರಿಸಬೇಕೆ ವಿನಿಸಿಕೊಳ್ಳುತ್ತಿದ್ದೇವೆ. ಎಲ್ಲ ಭಗವದ್ಭಕ್ತರಲ್ಲಿ ವಿನಂತಿ, ಅಯ್ಯಪ್ಪ ಕ್ಷೇತ್ರದ ಬಳಿ ಇರುವಂಥ ವಿಶ್ವ ಪರಿಷತ್ನ ಜಿಲ್ಲಾ ಕಾರ್ಯಾಲಯದ ಪ್ರೇರಣದಲ್ಲಿ ಈ ಒಂದು ದೇವರ ಬ್ರಹ್ಮಕಲಶೋತ್ಸವದ ಮಹಾ ಅನ್ನ ಸಂತರ್ಪಣೆ. ದಯವಿಟ್ಟು ಎಲ್ಲ ಭಗವದ್ಭಕ್ತರು ಸಾವಕಾಶವಾಗಿ ಸಾಲಾಗಿ ಬಂದು ಶ್ರೀ ದೇವರ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕು ಎನಿಸಿಕೊಳ್ಳುತ್ತಿದ್ದೆ. ಭಗವದ್ಭಕ್ತರೇ, ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾಣಿಲ ಇದರ ಪ್ರತಿಷ್ಠಾ ವರ್ಧಂತ್ಯೋತ್ಸವವು ಇದೇ ಬರುವ 26ನೇ ತಾರೀಕು ಆದಿತ್ಯವಾರ, ನಾಳ್ದು ಆದಿತ್ಯವಾರಂದು ಶ್ರೀ ಕ್ಷೇತ್ರದಲ್ಲಿ ನಡೆಯಲಿದೆ. ಎಲ್ಲ ಭಗವದ್ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಮಪೂಜ್ಯ ಶ್ರೀ ಮಹಾಲಕ್ಷ್ಮಿ ಹಾಗೂ ಪರಮಪೂಜ್ಯ ಶ್ರೀ ಮಾಣಿಲ ಶ್ರೀಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಿಸಿಕೊಳ್ಳುತ್ತಿದ್ದೇವೆ. ಆತ್ಮೀಯ ಭಗವದ್ಭಕ್ತರೇ, ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ವರ್ಷ ಪ್ರತಿಷ್ಠಾ ವರ್ಧಂತ್ಯೋತ್ಸವವು ಇದೇ ಬರುವ ದಿನಾಂಕ 26/2/2023 ಆದಿತ್ಯವಾರದಂದು ವಿಶೇಷ ಕಾರ್ಯಕ್ರಮಗಳೊಂದಿಗೆ ಜರಗಲಿದೆ. ವಿಶೇಷವಾದಂಥ ಕ್ಷೇತ್ರ ಕಟೀಲಿನ ಅನುವಂಶಿಕ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಕಮಲದೇವಿ ಆಶ್ರಮ ನೇತೃತ್ವದಲ್ಲಿ ಜರಗಲಿದೆ. ದಯವಿಟ್ಟು ಎಲ್ಲ ಭಗವದ್ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮಹಾಲಕ್ಷ್ಮಿ ಹಾಗೂ ಶ್ರೀ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹಾಗೂ ಪರಮಪೂಜ್ಯ ಶ್ರೀ ಮಾಣಿಲ ಶ್ರೀಗಳವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎನಿಸಿಕೊಳ್ಳುತ್ತಿದ್ದೆ. ದಯವಿಟ್ಟು ನಮ್ಮ ಸ್ವಯಂ ಸೇವಕರು ಅಲ್ಲಿ ಅನ್ನ ಪ್ರಸಾದವನ್ನು ವಿತರಿಸುವ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಬೇಕು. ಪ್ರೇರಣದಲ್ಲಿ ಅನ್ನ ಛತ್ರದಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಸಾಲಾಗಿ ಹೋಗಿ ಸಾವಕಾಶವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಬ್ರಹ್ಮಕಲಶೋತ್ಸವದ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಕಂದರ್ಪನ ಕ್ರೋಧದಿಂದ ಕೊಂದ ಉಗ್ರ ನೀನೇ, ಘಟದಿಂದುದಿಸಿದ ಘೋರ ವಿಷವನ್ನು ಧರಿಸಿದವನು ನೀನೇ, ಘಟದಿಂದುದಿಸಿದ ಘೋರ ವಿಷವನ್ನು ಧರಿಸಿದವನು ನೀನೇ, ಬಾಲಮೃಕಂಡನ ಕಾಲನು ಎಳೆವಾಗ ಪಾಲಿಸಿದವ ನೀನೇ. ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ, ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ, ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ. ಧರೆಗೆ ನೂತನ ಕುಂಭಪುರದಲ್ಲಿ ನೆಲೆಸಿದವನು ನೀನೇ, ಕರದಲ್ಲಿ ವೀಣೆಯ ಪಿಡಿಯುತ್ತ ಪಾಡುವ ಉರಗಧರನು ನೀನೇ. ಧರೆಗೆ ನೂತನ ಕುಂಭಪುರದಲ್ಲಿ ನೆಲೆಸಿದವನು ನೀನೇ, ಕರದಲ್ಲಿ ವೀಣೆಯ ಪಿಡಿಯುತ್ತ ಪಾಡುವ ಉರಗಧರನು ನೀನೇ. ಕೊರಳಲಿ ಭಸ್ಮರುದ್ರಾಕ್ಷಿಯ ಧರಿಸಿದ ತ್ರಿಪುರಾರಿಯು ನೀನೇ, ಕೊರಳಲಿ ಭಸ್ಮರುದ್ರಾಕ್ಷಿಯ ಧರಿಸಿದ ತ್ರಿಪುರಾರಿಯು ನೀನೇ. ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನು ನೀನೇ. ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ, ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ, ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ. ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ, ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ, ಓಂ ನಮಃ ಶಿವಾಯ ಶಿವ ಶಿವ ಶಿವಾಯ, ಶಿವ ಶಿವ ಶಿವಾಯ.